अक्षतां समर्पयामि पुष्पाढ्यं समर्पयामि ಪ್ರತಿಯೊಂದು ಕೂಡ ದೇವರ ಮಾತು ಆವಾಹನೆ ಅಪ್ಪಣೆ ಈಶಾನ್ಯ ಭಾಗಗಳು ಗಣಪತಿ ವರದಿಂದ ಆಗ್ನೇಯ ಭಾಗಗಳು ಅಗ್ನಿಮಂಟಪಗಳು ಸಂಧಿತರಾಪಣೆ ಅಗ್ನಿಮಂಟಪಗಳನ್ನು ಕೊಟ್ಬಿಟ್ಟು ಸೇವೆನೆ ಮಹಾದೇವರು ಕೊರಳಲ್ಲಿ ಸೇವನೆ ದೇವರ ಸಂತೋಷವಾದ ಸ್ವೀಕಾರ ತಂದು ಆ ಸಂತೋಷವಾದ ದೇವರವಾದ ಸಾದ ಇಡೀ ನಮ್ಮ ತುಂಬ ಸಂಸಾರ ವಿಶೇಷವಾದ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಸಮಸ್ತ ಕೂಡ ದೇವರ ಸಾಹಿತ್ಯ ಒಂಬಾಗಳು ದೇವರ ಪ್ರಾರ್ಥನೆ ಅಂತಂದು ಆ ಕಣ್ಣಿನ ಕೈಗೊಂಡು ಓಂ ಗಣಾನಾಂತರ ಮಹಾಮೇ ಕವಿಂ ಕವೀನಾಮೋಪಶ್ಯಂ ಐದು ಕೊಡ್ತೀವಿ ಮಾತ್ರ ಶ್ರೀ ಮಹಾಗಣ ಜಗದಿಲ್ಲ ಸರ್ವೇಶಾನಂದರು ಭೂತಾನಂ ಜ್ಯೇಷ್ಠರಾಯ ಪಂಡ ಸುತ್ತ ಭಾಗಗಳು ಓಂ ಉಳ್ಪಡ ಸುಬ್ಬ ಓಂ ಗೋರ್ವಾರಿತಮಾವಾಯಾಮಿ ಓಂ ಆಯ ನಮಃ ಅಂಗಾರಗಾರ್ಮ ಉದಾರ್ಮ ಕುಬೇರ ನಮಃ ರಾವಯ ನಮಃ ನೇತ್ವಯ ನಮಃ ಅಷ್ಟದಿಂಪಾಲಕಾರಿ ಆದಿತ್ಯಾದಿ ಅಗ್ನಿರೋಮೂಲನೆ ಸ್ಪರ್ಶಯಾಮಿ ಸ್ಪರ್ಶಯಾಮಿ ಅಗ್ನಿರೋಮೂಲನೆ ಶ್ರೀ ಮಹಾಗಣಾಧಿಪತಯೇ ನಮಃ ಗಣಾನಾಂತ ಮಹಾಮೇ ಕವಿಂ ಕವೀನಾಮೋಪಶ್ಯಂ ಜ್ಯೇಷ್ಠರಾಯ ನಮಃ ಓಂ ಬ್ರಹ್ಮವಾಯುದೇವಸ್ಯ ಸಾರ್ವಭೌಮೇ ವರ್ಧಮಾನಾಯ ಸ್ವಃ ವಿಘ್ನೇಶ್ವರಾಯ ನಮಃ ಓರ್ವಸ್ವ ಶ್ರೀಕೃಷ್ಣದೇವ್ಯೋ ನಮಃ ಆಯಮಾನ್ ಜಾಯಾಮಿ ಧರ್ಮೋಪಿಯಾಮಿ ಗುರುಭ್ಯೋ ನಮಃ ಗುರುದೇವ್ಯೋ ನಮಃ ಆದಾಶಕ್ತಿಯೋ ಅಸ್ಯ ಅಸ್ಯ ಶ್ರೀ ಮಹಾಗಣಾಧಿಪತಯೇ ನಮಃ ಕೊರಗೊಂಡಿಗೆ ಶ್ರೀ ಗಣೇಶ ಮಹಾಜಿತಂ ವಿಧಾಯೇ ಸ್ವಃ ಓಂ ಪ್ರಾಣಾಯ ಸ್ವಃ ಶ್ರೀಮನ್ಮಹಾಗಣಾಧಿಪತಯೇ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ವಿಘ್ನೇಶ್ವರಾಯ ನಮಃ ಶ್ರೀಂ ಕ್ಲೈಂ ಗೌಡಮಾನಾಯ ಸ್ವಃ ವಿಘ್ನೇಶ್ವರಾಯ ನಮಃ ಶ್ರೀಂ ಕ್ಲೈಂ ಗೌಡಮಾನಾಯ ಸ್ವಃ ವಿಘ್ನೇಶ್ವರಾಯ ನಮಃ ಚೆಂಡೆ ಬಟ್ಲೆ ಜಪ್ಪಲೆ ಚೆಂಡೆ ಬಟ್ಲೆ ಸರ ಹಾಂ ಪೂಜೆ ನೋಡಿ ಬೋಲೆ 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 ಪೂರ ಬಲೆ 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 ಪೂರ ಚೆಂಡೆ ಬಟ್ಲೆ ವಸಂತ ಚೆಂಡೆ ಬಟ್ಲೆ ಚೆಂಡೆ ಚೆಂಡೆ ಜವನೇ ರೇರ್ ನೀವು ಕೊರ್ಲೆ ಚೆಂಡನೆ ಹೇಳಿಲ್ಲ ಚೆಂಡೆ ಉಂಟು ಸಾರಿ ಚೆಂಡೆ ಬಟ್ಲೆ ದೇವರ ಸನ್ನಿಧಾನಗಳು ದೇವರ ಸನ್ನಿಧಾನಗಳು ನಮ್ಮ ಮಾತೆಲ್ಲ ಕೂಡ ಸೇರೊಂದು ವಿಶೇಷವಾದಂಥ ಶ್ರೀ ನಮ್ಮ ಕಾರ್ಮಿಕ ನೆಲೆಯಾದಂತಹ ಈ ಶ್ರೀ ಬಾಲಕೃಷ್ಣ ಭವ್ಯ ಮಂದಿರಗಳು ಯಾವ ರೀತಿಯಾದಂಥ ಎಂಚೆಂಚೆ ಇತ್ತಂದ್ರಿಂದ ಪಡೆಯಲು ಅಸಾಧ್ಯವಾದಂಥದ್ದು ಪರಮ ಪೂಜ್ಯರಾಯಂತನ ಶ್ರೀ ಶ್ರೀ ರಾಮಾನಂದ ನಮ್ಮತ್ರೊಟ್ಟು ಕೊಲ್ಯದ ಆರ್ನ ಸ್ವಾಮೀಜಿಯಲ್ಲ ನೇತೃತ್ವಗಳು ವಿಶೇಷವಾದ ಸಸನ್ನಾರಡು ಉಪಸ್ಥಿತಿಯಾದಂಥ ಸಸನ್ನಾರಡು ಈ ಶಿಲಾನ್ಯಾಸ ನೆರವೇರಿಸ ಕುರಿತು ಎಲ್ಲ ರೀತಿಯಾದಂಥ ಮಂದಿರ ನಿರ್ಮಾಣ ಮಾಡ್ತದೆ ಒಂಜಿ ಮಾತೆಲ್ಲ ಕೂಡ ಸಾರ್ವಜನಿಕದ ಭಕ್ತಾಭಿಮಾನಿಗಳ ಸರ್ವ ಸಹಕಾರವೇ ಒಂಜಿ ದೇವರ ಒಂಜಿ ಭವ್ಯವಾದಂಥ ಈ ಮಂದಿರ ಅಂಜಿ ಸಮ್ಮೇಳನ ಮಾತ್ರ ಇಲ್ಲದ ಗೌರವಾಧ್ಯಕ್ಷರು ಸದಸ್ಯರನ್ನೇ
ಅಂಜನದವರ ಐತ ಗೌರವಾಧ್ಯಕ್ಷರು, ವಿಶೇಷವಾದ ಉಪಾಧ್ಯಕ್ಷರಾದಪ್ಪು, ಸಾರ್ವಜನಿಕ ಕ್ಷೇತ್ರದವರು, ಮಹಿಳಾ ಮಂಡಲ, ವಿಶೇಷವಾದ ಪನ್ನಾಣಗ ನಮ್ಮ ಯುವಕ ಮಂಡಲ ಆಡುವು, ಸಾರ್ವಜನಿಕ ಕ್ಷೇತ್ರದ ವತಿಯಿಂದ ಮಾತಿನ ಕೂಡ ಸೇರೊಂದು ನಮ್ಮ ಇದ್ರೊಟ್ಟು ಇನಿಮಟ್ಟವು ಕೂಡ ದೇವರೇ ಪೂರ್ಣಡಿನ ಮಾತು ನಡಪಾದು ಕೊಡ್ತೇವೆ. ನಾನು ಇದ್ರೊಟ್ಟು ಕೂಡ ಅಂಚನೆ ಬುಕ್ಕ ಮುರಾಣಲಾಗಾಯ್ತು ದೇವರ ಸಂಧಾರಡು, ಆಟೋಟ ಸ್ಪರ್ಧೆ ಆವಡು, ಪ್ರತಿಯೊಂದು ಕೂಡ ಧಾರ್ಮಿಕ ಕಾರ್ಯಕ್ರಮ ಆವಡು, ಇಳಿತೊಟ್ಟು ವಿಶೇಷವಾದಂಥ ಮೊಸರು ಕುಡಿಕೆ ವಿಶೇಷವಾದಂಥ ಸತ್ಸಂಧಾನ ಆಡಾವಡು, ಬೊಕ್ಕ ನಮ್ಮ ಶೋಭಯಾತ್ರೆ ಆವಡು, ಭಜನಾ ಸಂಕೀರ್ತನ ಆವಡು, ಮಾಧ್ಯಾಹ್ನಿಕವಾದಂಥ ಪೂಜೆ ಆವಡು, ಕಾಣದ ಕೊಡ್ತಗಾವಡು, ಪ್ರತಿಯೊಂದು ಕೂಡ ಪೂಜೆಯನ್ನು ಕೂಡ ದೇವರೇ ಪೊರ್ನುಡೆ ನಿರ್ವಿಘ್ನ ಪೂರಕವಾದೆ ದೇವರೇ ವೆಸ ಕೊಡ್ದು ಧನ ಕನಕ ಪಶು ವತ್ತು ಬಹನಾದಿ ಸಕಲ ಸೌಭಾಗ್ಯದ ದೇವರ ಅನುಭೇದ ಕೊಡ್ದು ಮಾತ ಕಾರ್ಯಕ್ರಮ ದೇವರು ಪೊಲ್ಲಪಾದಕೊಂಡು ಪಣದೆ ದೇವರ ಸಂಧಾನಡು ಗ್ರಾಮದ ಅಧಿಪತಿ ಆನಂದ ಸೋಮನಾಥ ದೇವರೇ, ಪರಿವಾರ ದೇವರು, ಮಹಾಗಣ ದೇವರು, ಪರಶುರಾಮ ಗೋಪಾಲಕೃಷ್ಣ ಮಹಾವಿಟ್ಟು ರಕ್ತೇಶ್ವರ ಬೆಂಜೂರಿಗೆ ಕೊಂಡಾಡದ ಬಂಡೆ ಕಲಿಚಾಮಣ ದೇವರು, ವಿಶೇಷವಾದಂಥ ಮಲಯಾಳಿ ಚಾಮಣ ದೇವರೇ ಬೋಳು ವಿಶೇಷವಾದಂಥ ಶ್ರೀ ನಮ್ಮಂದು ಬತ್ತನ ಸಮಸ್ತ ದೇವರ ಅನುಗ್ರಹ ಪ್ರಸಾದ ಸಿದ್ಧಿವಂಪ ಕೊಡ್ದು ಕೊರ್ಪಿನ ಪೂರ್ಣ ದೇವರ ಸಂತೋಷವಾದ ಸ್ವೀಕಾರವಂತ ನೋಡುವ ದೇವರ ಪ್ರಾರ್ಥನೆ.
शृण्वन्नो देव सेहसारम् आनशृण्वन्नो देव सेहसारम् श्री विघ्नेश्वराय नमः त्र्यम्बकवचामे सुगन्धिं पुष्टिवर्धनम् उर्वारुन्धनां शोर्महपुत्रहम् ध्यायामि ध्यानं समर्पयामि सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके देवी नारायणे नमोऽस्तुते ಹನುಮಾನ್ ನಗರದ ಸರಸನ್ನಾರಡು ಶ್ರೀ ಶೋಭಯಾತ್ರೆ ಮೂಲಕವಾದ ಕಲಶ ಮೂಲಕವಾದ ದೇವರನ್ನ ಮಂತ್ರಟ್ಟು ಕಲಶ ಕಾಣುತ್ತದೆ ನಮ್ಮ ವಿಶೇಷವಾದ ವರ್ಷಂ ಪ್ರತಿ ಬಂದಿರ ಕಾರ್ಯಕ್ರಮ ಕೂಡ ದೇವರೇ ಕೊಲ್ಲುಡೆ ನಿರ್ವಿಘ್ನ ಪೂರ್ವಕ ನೆರವೇರಿಸ ಕೊರಡು ಅಂಚದವರ ಮಾತ ಕಾರ್ಯಕ್ರಮ ಕೂಡ ದೇವರೇ ಎಂಚ ನಡಪಾದ ಕೊರಪೇರು ನಮಗೆ ಪನ್ನೀರು ಸಾಧ್ಯವಾದಂಥ ನಮ್ಮ ಕೇವಲ ಮನುಷ್ಯ ಜನ್ಮ ಮಾತ್ರ ನಮ್ಮದು ಊಲ ಆಪಣ ಪನ್ನೀರು ಸಾಧ್ಯ ಐತಿ ಪ್ರತಿಯೊಂದು ಕೂಡ ದೇವರೇ ಎಂಚ ನಡಪಾದ ಕೊರಪೇರು ಪನ್ನೀರು ಸಾಧ್ಯ ಐತಿ ಅಂಚೆ ಸಮಯ ನಮ್ಮ ತೊಟ್ಟು ಪ್ರಯತ್ನ ನಮ್ಮ ಫಲ ದೇವರು ಕೊರಡು ಪಡೆದು ಅಪಗ ಜೀವನ ನನಗೆ ತಾರದೈ ನಡ್ಕೊಂಡು ಅಪಗ ನಡನಾಗ ಎಲ್ಲೆದ್ರು ಟೈಮ್ ಎಡ್ಡೆ ಫಲ ಬತ್ತು ನಮ್ಮ ಹತ್ರೊಟ್ಟು ಅಪ ವಿಶೇಷವಾದ ಸುಸಂಧಾನ ನಮ್ಮ ಹತ್ರೊಟ್ಟು ಐಟು ನೀರೇ ಇದ್ದ ಬಣ್ಣ ಸಾಲ ನಮ್ಮ ಸಾಧ್ಯ ಐತಿ ದಯಕನಕ ದೇವರ ಕೊರನ ಪ್ರಸಾದ ಅಂಚೆ ಸಮಯ ನಮ್ಮ ಹತ್ರೊಟ್ಟು ಭಗವಂತ ಸನ್ನಾಮ ಏರ್ಲ ಕೂಡ ಪರಿಪೂರ್ಣ ಇರುತ್ತೆ ಶ್ರದ್ಧೆ ಭಯ ಭಕ್ತಿಪೂರ್ವಕವಾದ ಮಕ್ಕಳ ಸೇವೆ ಅವು ಭಗವಂತರ ಪಾದವಾರ್ಪಿತವಾದ ಪಾದ ಸ್ಪರ್ಶವಾದ ಪ್ರಸಾದ ಸಮಸ್ತ ಎಲ್ಲ ಕೂಡ ದೇವರೇ ಸಾರ್ವಜನಿಕ ವತೆಯಲ್ಲಿ ದೇವರ ಅನುಗ್ರಹ ಪ್ರಸಾದ ಸಿದ್ಧಿಮಣ ಪಾತ್ರ ದೇವರ ಪ್ರಾರ್ಥನೆ ತೊನ್ನೆ ಅವಾಗ ಎಂಜ ಪನ್ನಾಡಗ ವಿಶೇಷವಾದ ಪನ್ನಾಡಗ ಈ ಅಷ್ಟಮಿ ತಿಥಿ ಏನು ಬಂದೇನೆ ಅಶ್ವಿನಿ ನಕ್ಷತ್ರ ಮೇಷರಾಶಿ ನಡತನುಂಡು 4ನೇ ಚರಣ ವಿಶೇಷವಾದ ಸಸನ್ನಾನಡು ತದನಂತರ ತೊಟ್ಟು ಸಪ್ತಮಿ ತಿಥಿ ಸಾಧಾರಣವಾದ 11 ಗಂಟೆ 47 ನಿಮಿಷವೂ ಕೂಡ ಇಣಿತೊಟ್ಟು ಬಯ್ಯದ ರಾತ್ರಿ ಮುಟ್ಟ ಉಂಡು ತದನಂತರ ಅಷ್ಟಮಿ ತಿಥಿ ಪ್ರಾರಂಭ ಆಕೊಂಡು ಅಂಚದವರ ಶ್ರೀಕೃಷ್ಣನ ಲೀಲೋತ್ಸವ ಸಮಯ ಅಷ್ಟಮಿ ತಿಥಿ ಬರ್ಕೊಂಡು ಈ ಸಮಯ ಮತ್ತೊಟ್ಟು ಮಧ್ಯರಾತ್ರಿ ಸಮಯ ಆ ಸಮಯ ಮತ್ತೊಟ್ಟು ಮಾತ ಶೋಭಯಾತ್ರೆ ಕಾರ್ಯಕ್ರಮ ಕೂಡ ಮಾತ ಕೊರಲು ನಡಪಾದ ಕೊರದು ನಿರ್ವಿಘ್ನ ಪೂರ್ವಕ ನೆರವೇರಿಸ ಕೊರದು ಅಡ್ಡಿ ಆತಂಕ ಲೋಪದೋಷ ಬರದಿದ್ದರೆ ನಡಪ ಶಕ್ತಿ ಶ್ರೀ ವಿಘ್ನೇಶ ದೇವರ ಅನುಗ್ರಹಿತ ಕೊರಡು ಮಾಡೋ ದೇವರ ಸಂಧಾನ ನಂತರ ಪ್ರಾರ್ಥನೆ ಮಲ್ಲೆ ಸ್ವಸ್ತಿ ಭಕ್ತಿ ಶ್ರದ್ಧಾಂ ಶ್ರಿಯಂ ಫಲಂ ಆಯುಷ್ಯಂ ಆರೋಗ್ಯಂ ತೇಜಃ ಅವ್ಯವಾಹನ ಶ್ರೀ ಮಹಾವೃದೇವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ ಗೋವಿಂದ.
सीता जय लक्ष्मण जय विठोबा जय मारुति जय गुरु जय अम्बा जय नाई जय मट्टी जय राम जय सीता जय लक्ष्मण जय विठोबा जय मारुति जय गुरु जय अम्बा जय नाई जय मट्टी जय राम जय सीता जय लक्ष्मण जय विठोबा जय मारुति जय गुरु जय ನಮ್ಮ ಒಮ್ಮ ಮಗನದ ಅತಿದೇವರಾಯನ ಸೋಮನತ್ತಿರನ್ನೆಂತಂದು ಅಂಚನೆ ಊರು ದೇವರು ಅಂಚನೆ ಸ್ಥಳದ ಆರಾಧ್ಯ ದೇವರಾಯನ ಶ್ರೀ ಆಂಜನೇಯನೆಂತಂದು ಅಂಚನೆ ಇನ್ನಿತ ಉರ್ಲದ ಕಾರ್ಯಕ್ರಮ ನಡುಪುಣ ಶ್ರೀ ಬಾಲಕೃಷ್ಣ ದೇವರನ್ನೆಂತಂದು ವರ್ಷಂ ಪ್ರತಿ ನಡುಪುಣಂಚಿನ ವಿಜಯ ಬಾಲಕೃಷ್ಣ ಮಂದಿರದ ನೇಟ ನಡುಪುಣ ಈ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಸಮಿತಿ ಐತ ಪೂರ್ವಭಾವಿಯಾದ ಹನುಮಂತನ ಸನ್ನಿಧಿ ಇರ್ತದೆ ಪವಿತ್ರ ಕಲಶ ನಮ್ಮ ಶ್ರೀಕೃಷ್ಣ ಮಂದಿರ ಕೊನದು ಅಲ್ತ ಪಕ್ಕ ಕಾರ್ಯಕ್ರಮ ಪೂರ ಚಾಲನೆ ಮಾಡ್ಕೊಂಡು ಅಂಚೆನೆ ಇತ್ತೆ ನಮ್ಮ ಈ ಶಾಲೆಗೆ ಪೂಜೆ ಅದು ಆಗ ನಮ್ಮ ಹನುಮಾನ್ ದೇವಿಯರು ಅಂಚೆನೆ ನನ್ನ ಸುತ್ತ ಮಾತಾ ದೇವಿಯರಿಗಳ ಪೂಜೆ ಮಾಡ್ತಿದ್ದು ನಮ್ಮ ಮಾತೆರನ ಪ್ರಾರ್ಥನೆದ ಅನುಕೊಂಡ ಇನ್ನಿ ನಡಪುನಂಚಿನ ಈ ಪೊರ್ಲುದ ಕಾರ್ಯಕ್ರಮ ಪೊರ್ಲುಡೆ ನಡಪುದು ಕೊರ್ಪುನ ಆ ಪುಣ್ಯಕೀರ್ತಿ ನಮ್ಮ ನಂಬಿನ ಈ ಸತ್ಯದ ಆಂಜನೇಯ ದೇವರು ಅಂಚನೆ ಶ್ರೀಕೃಷ್ಣ ದೇವರು ಅಂಚನೆ ಗಣಪತಿ ದೇವರು ಶ್ರೀ ಅಂಬಾದೇವಿ ಅಂಚಿನ ಸತ್ಯನಾರಾಯಣ ದೇವಿ ಸ್ವಾಮಿ ಶ್ರೀ ಮಹಾಗಣಪತಿ ದೇವರ ಪಾದಾರವಿಂದ ಗೋವಿಂದಾರಿ ಗೋವಿಂದ ಸೋಮನಾಥ ದೇವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ ಕೃಷ್ಣ ದೇವರ ಪಾದಾರವಿಂದ ಗೋವಿಂದಾರಿ ಗೋವಿಂದ ಆಂಜನೇಯ ಸ್ವಾಮಿಯ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ
ಮಂದಿರದ ಅಧ್ಯಕ್ಷರು ಭಾಜಪದ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯಾಚರಣೆ ಸತೀಶ್ ಭಕ್ತಿಗೆ ಪ್ರಾರ್ಥನೆ ಮತ್ತೊಂದು 21ನೇ ವರ್ಷದ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಶ್ರೀಕಾಂಡ ಬಲ್ಕೂರು ಸೋಮೇಶ್ವರದ ಸೋಮನಾಥ ದೇವರನ್ನ ಆಶೀರ್ವಾದ ಜೊತೆಗೊಂಡು ಪೂರ ದೈವ ದೇವರನ್ನ ಪ್ರಾರ್ಥನೆ ಮತ್ತೊಂದು ಈ ಒಂದು ಉತ್ಸವ ವರ್ಷ ಪ್ರತಿ ವೀರಾಂಜನೇಯ ವ್ಯಾಯಾಮಶಾಲೆಗೆ ಸ್ವಲ್ಪ ಮೆರವಣಿಗೆ ಬರ್ತದೆ, ಸ್ವಲ್ಪ ಉತ್ಸವ ಪ್ರಾರಂಭ ಸ್ವಲ್ಪ ಸಂಪ್ರದಾಯ 21ನೇ ವರ್ಷವು ತುಂಬ ನಮ್ಮ ದೇವರನ್ನ ಈ ಮಂದಿರಕ್ಕೆ ನಮಗೆ ಫೋಟೋ ಪ್ರಾರಂಭದ ಒಂದು ವರ್ಷ 2 ವರ್ಷ ಅಲ್ಪ ವೀರಾಂಜನೇಯ ವ್ಯಾಯಾಮಶಾಲೆ ಇರ್ತದೆ. ಅದು ಪಡೆದ ನಮ್ಮ ಫೋಟೋ ಬರೋದಿರ್ತದೆ. ಅದು ಇನ್ನೇ ಮುಟ್ಟಲ್ಲ ಆ ಸಂಪ್ರದಾಯ ಬರೆಯೋಡು ಒಕ್ಕ ಊರ್ದೊಲಯದ ಸಂಘ ಸಂಸ್ಥೆದ ನಿಕಟమైన ಸಂಬಂಧದ ಬರೆಯೋಡು ಅಂತ ಕಾರಣಕ್ಕೋಸ್ಕರ ಈ ಸಂಪ್ರದಾಯ ಇನ್ನೇ ಮುಟ್ಟ ನಡಪಾವನ್ನು ಬೈದ ಈ ಬಾರಿ ಕುಸಿತ ಸಂಭ್ರಮದ ದಿನ 71ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ಒಟ್ಟಿಗೆ ಅಷ್ಟಮಿ ಮಾತ ಊರ್ಡು ಮಸ್ತ್ ಚರ್ಚೆ ಆಗೋಣ ಹೆಂಗೆ ತೊಗೊಟ್ಟದಾಗಲಿಲ್ಲ ವಿರಾಜನೆ ತೊಗೊಟ್ಟದಾಗಲಿ ಹೆಂಗೆ ಒಂದು ಅಭಿಪ್ರಾಯ ನಿರ್ಣಯ ಮಾಡ್ತಾನೆ ದಯವಿಟ್ಟು ಸುಲಭವಾಗಿ ಅಷ್ಟೇ ವಿನೇ ಮಲ್ಕೊಡು ಬೊಕ್ಕದ ಐಕೊಂದು ಮಹತ್ವದ ಉಪ್ಪುಜಿ ಎಂಕ್ಲೆಗೆ ಈ ನೇನೆ ಮತ್ತು ನೆಟ್ಟೆ ಅಂದ್ರೆ ಎಟ್ಟು ಸಂಸ್ಥೆದ ಅಭಿಪ್ರಾಯ ಬರ್ತಾರೆ ಹಿಂಗೆ ಅವಲ್ಲ ಅನ್ನಕ ಮುಲ್ಲ ಅನ್ನಕ ಹಿಂಗೆ ಸಮಾಧಾನ ಆಗಲು ಬಾರಿ ಸಂಭ್ರಮವಾಗಿನ ಈ ಕಾರ್ಯಕ್ರಮ ನನಗೆ ವಿಶೇಷವಾದ ಮಸ್ತ್ ಸಂಗತಿ ಉಲ್ಲೇಖ ಮಾಡ್ತಾರೆ ಗೋಪುಜಿ ಒಂದೇ ಸಂಗತಿ ಅದರ ಒಂದು 21 ವರ್ಷ ಕುಟುಂಬ ಎದುರುಡಿತ್ತಿನ ಜಾಗ ಅವು ಅವಲ ಅಂಗುಲ ಮೂಜಿ ಜಾಗ ಒಂದೇ ಜನತ ಒಂದೇ ಸಾಗರದ ಜಾಗ ಆಗಿತ್ತು ಅಣ್ಣ ಜಾಗನ ನೇನೆ ಮಲ್ಪನಾಗಲ್ಲ ನೆಟೇ ಮಲ್ಕೊಡು ಅಂತ ಅಂದಿದ್ದೆ. ಸ್ವಲ್ಪ ರಕ್ಷಾಬಂಧನ ಉತ್ಸವ ಶುರು ಮಾಡ್ತೇನೆ ಸಂಘದ ಐದು ಪಕ್ಕ ಅಲ್ಪ ಎದುರದ ಜಾಗನ ಏರ ಜಾಗದೆಲ್ಲ ಗೊತ್ತಿದೆ ಉತ್ಸವ ಮಾಡ್ತೇನೆ ಐದು ಪಕ್ಕ ಒಂದೇ ವರ್ಷ ಈ ಜಾಗನ ಗವರ್ಮೆಂಟ್ ಅಂದ್ರೆ ಈ ಜಾಗನ ಕೊರಿಯರ್ ಅವಾಗ 27 ವರ್ಷ 27 ವರ್ಷ ನನ್ನ ಮಾಮೂಲು ಅಷ್ಟೊಂದು ಕೆರವಡಿ ಅಂತ ಬಾರಿ ಆತ್ಮೀಯರಾಗಿ ಹತ್ರ ಆರೇ ಈ ಜಾಗನ ಕೊರಪಾಯಿ ನಾರಾಯಣ ಹತ್ರ ಆರೇ ಈ ಜಾಗನ ಪಾತ್ರ ಬಂದ ಅರೆಗಳ ಕಟೀಲ್ ಬಂಡೆ ಈ ಜಾಗನ ಕೊರವಡೆ ಆಗಿದ್ದು ಅದು ಒವ್ವ ಅಪ್ಪನ ಎತ್ತನ ಮೂಲು ಅಂಚಾದ ಧಾರ್ಮಿಕ ಕ್ಷೇತ್ರ ಅಂದ್ರೆ ದೇವರನ್ನ ಒಂದು ಸಾನ್ನಿಧ್ಯ ಬೆಳಗನು ಇನ್ನು 21 ವರ್ಷ ಆದಾಗ ಪ್ರತಿ ವರ್ಷದ ಪೂರೆಲ್ಲ ಪ್ರಾರ್ಥನೆ ಮಾಡ್ಕೊಂತಾರೆ ಎದುರದ 10 ಸೆನ್ಸನ್ ಆ ಒಂದು ಮಂದಿರಕ್ಕೆ ದೇವರ ಕೊರಕಲಾಗಿ ಕಾವಡೋದು ಸತ್ಯವನ್ನು ಈ ಸಲ ಆ ದೇವರ ಆ ಜಾಗನ ಒದಗಾದ ಗುರಿಯರು ಅಂದ್ರೆ ಕಾಸ್ಪರ್ ಹಾಕಿ ಆ ಜಾಗನ ಒದಗಾದ ಗುರಿಯರು ಐಟಿಗೆ 2 ಕಾರ್ಯಕ್ರಮ ಆಡ್ತಾರೆ ಮುದ್ದು ಕೃಷ್ಣ ವೇಷ ಸ್ಪರ್ಧೆಲ ವರಣಿ ಐಕೊಂಜಿ ಭೂಮಿ ಪೂಜೆ ಲೆಕ್ಕ ಮಾಡ್ದ ಗೋಡೆ ಪಿಲಿತ ಬೂದು ಪೂಜೆ ಆದ ಐಕೊಂಜಿ ಆನಗ ಆಪನ ಖುಷಿಯೇ ಬೇರೆ ಏತು ಖುಷಿ ಆಪನ ಐಕೊಂಜಿ ಆನಗ ಏತ್ ಮಾರ್ಗೋಗಿ ಏತು ಶೋಕ ತೋಜನ ಪೂರೈಗಳ ಖುಷಿತ ಬೇತು ಖುಷಿ ಆದ ಸತ್ಯ ಬರೋಣ ನನ್ನ ತುಂಬಾ ಜಾಗ ಈ ಊರದ ಸಾರ್ವಜನಿಕ ಸೇವೆಗೆ ಸೀಮಿತ ಆದವರು ಮಾತ ಊರದಾಗಿಲ್ಲ ನೇತ ನಿಂತಿತ್ತಿನ ಸಭಾಂಗಣವನ್ನು ಉಚಿತವಾದ 1 ರೂಪಾಯಿ ಕಾಸು ದೊರೆಂದೆ ಕೇವಲ ಕ್ಲೀನ್ ಮಲ್ಪನೆಗೆ ಮಾತ್ರ ನೀವು ಕ್ಲೀನ್ ಮಾಡ್ತದ ಪೋಲೆ ಕಾಸದಲ್ಲ ಅದಕ್ಕೆ ಕ್ಲೀನ್ ಮಾಡ್ತ ಪೋಲೆ ಮಾತ್ರ ಹಣ ತಗೊಂಡ ನಮ್ಮದ ಕಾಸದ ಸಂಗ್ರಹ ನಮ್ಮನ್ನು ಪಕ್ಕೊಂಡು ಮಲ್ತೀಜಿ ಆ ಜಾಗಲ ಸಾರ್ವಜನಿಕವಾದ ಮಾತಾ ಕೆಲಸಗಳ ಸೀಮಿತ ಆಗುವಂತ ಈ ಸಂದರ್ಭಡೆಯನ್ನು ಮಾತಾಡಲ ಸಂಬಂಧಪಟ್ಟನೆ ರಚಿಸಿದ್ದಾರೆ ಅವರು ಸಾರ್ವಜನಿಕವಾಗಿ ನಮ್ಮ ಊರದ ಎಡ್ಡೆ ಕೆಲಸ ಆಗಲಿ ಹಿಂದುತ್ವದ ಕೆಲಸ ಆಗಲಿ ನಮ್ಮ ಸಮಾಜ ಕಟ್ಟುವ ಕೆಲಸಗಳಿಗೆ ಯಾಪಲ ಸೀಮಿತ ಆಗುತ್ತದೆ ಸುಮಾರು 40 ಲಕ್ಷ ರೂಪಾಯಿ ವೆಚ್ಚ ಜಾಗರಿ ಆದಿತ ದಿನ 5,000 ಗಂಟದ ಮೆಂಡಲ್ ಬಗ್ಗೆ ಉಚಿತವಾದ ಕೊಡ್ ಬಂಡದ ಆ ಕಾಸಿನ ಬಿರವಾಗಿದ್ದಾರೆ ಇದು ನಿಜವಾದ ಮೆಂಡಲ್ ಅಂದ್ರೆ ನನ್ನ ಮಾಮೂನ ಬಾರಿಮಲ್ಲ ಆತ್ಮೀಯ ಲಕ್ಷ್ಮಣ್ ಗಿರೋಡಿ ಅಂತ ಅಂಚಾದ ಉಚಿತವಾದೇ ಉಂಟು ಅಣ್ಣ ಈಗ 40 ಲಕ್ಷ ರೂಪಾಯಿ ಕಾಸು ಬಂದು 21 ವರ್ಷ ಆಡಲ್ಲ ಆ ದೇವರ ಈ ಮಂದಿರಕ್ಕೆ ಈ ದೇವರನ್ನ ಸಾನ್ನಿಧ್ಯ ಒದಗಾದ ಕೊರಿಯರು ಅದು ಯಾಪಲ ಬಂದು
ಸತೀಶ್ ಕಿಶೋರನ ಸತೀಶ್ ಕುಂತಲ ಆದಿತ್ಯನ ಕುಲಾಯಿನ ದೇವರ ಕಾರಣ ಈ ಜಾಗಡೆ ಯಥಾರ್ಥ ಜನ ಕುಂಪಲ ನಮಗೆ ಬೆಳಗಿದೆ ಈಗ ಪೂರೈಗಳ ಕಾರಣ ನಮ್ಮ ಬಾಲಕೃಷ್ಣ ಮಂದಿರದ ಶ್ರೀಕೃಷ್ಣ ಪರಮಾತ್ಮನೇ ಹೆಜ್ಜೆ ಹೆಜ್ಜೆಗೆ ನಮ್ಮದು ಹೋದ ಕಷ್ಟ ಸುಖ ದುಃಖ ನೇನು ಪೂರ ಗೊತ್ತ ಇನ್ನು ಮೀರಿದ ದೇವರಿಗೆ ಮಾತ್ರ ಇವರು ಒಂದು ಎಡ್ಡ ರೀತಿ ಬದುಕುನೇಕು ಎಡ್ಡ ರೀತಿ ಸಂಘಟನೆ ಮಾಡ್ಬೇಕು ಎಡ್ಡ ರೀತಿ ಕೆಲಸ ಕಾರ್ಯ ಮಾಡ್ಬೇಕು ದೇವರ ಅನುಗ್ರಹ ಬಂದೇವೆ ಪ್ರಾರಂಭದ ವರ್ಷನೇ ತಿರುಮಲೇಶ್ವರ ಭಟ್ರ ಸಾನ್ನಿಧ್ಯ ಪೂಜೆ ಪ್ರಾರಂಭವಾಗಿನ ಈ ಒಂದು ಸಾನ್ನಿಧ್ಯ ಭಾರಿ ಎಡ್ಡ ರೀತಿ ಬೆಳಗ್ಗೆ ಈ ಸಂದರ್ಭದಲ್ಲಿ ನಿಖಲ ಮಾತಾಡಲ್ಲ ಹೆಂಗ್ ಮಸ್ತ್ ಖುಷಿ ನಿಖಲಿನ ಪೂರೈನೆಲ್ಲ ಇದೆ ದಾಮಣ್ಣ ಬಯ್ಯಕ್ಕೆ ಸಭಾ ಕಾರ್ಯಕ್ರಮ ಮಲ್ಪಿಜ ಸಭಾ ಕಾರ್ಯಕ್ರಮ ಮಲ್ಪೆಲ್ಲ ಆಪಿಜಿ ಇನ್ನು ಕಾನೂನದ ಸುವ್ಯವಸ್ಥೆದ ನೇಟ್ 5 ಗಂಟೆ ಮೆರವಣಿಗೆ ಬಿದರ್ಪಾಡು ಬೇರೆ ಬೇರೆ ಕಟ್ಟುಪಾಡುಗಳು ಈ ಕೆಲಸ ಕಾರ್ಯಗಳನ್ನು ಮತ್ತೊಂದಿಲ್ಲ ಒಟ್ಟು ಇಡೀ ಊರದ ಜನಗಳಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸವೆ ಇಡೀ ಊರದ ಜನಗಳು ಮಾತೆಲ್ಲ ಸಂಗ್ರಹ ಕೊಡ್ತೇವೆ ಮಾತೆಲ್ಲ ಸಾಕಾರ ಈ ಒಂದು ಮಂದಿರ ಈ ನಮೂನೆದ ಬೆಳಗ್ಗೆ ಸಾಧ್ಯ ಅನ್ನೋ ಈ ಸಂದರ್ಭದಲ್ಲಿ ಬರೋದು ಇನ್ನಿತ ಕಾರ್ಯಕ್ರಮಗಳು ವಿಶೇಷವಾದ 28ನೇ ವರ್ಷದ 20ನೇ ಉತ್ಸವ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ನನ್ನ ಬೇರೆ ಒಳ್ಳೆಯದು ಇಂಗ್ಲಿ ಯಾಪಲ್ಲ ಕೆಲವರು ನಿಖಿಲ್ದಾಯಕ ಮಸರುಡ್ಗೆ ಗುಣರಾಗಿ ಮಲ್ಪರು ಇಂಗ್ಲಿಗೆ ಸಂಘರ್ಷ ಮಲ್ಪರೆಜ್ಜಿ ಅವಲ್ಲ ಕೃಷ್ಣನ ದೇವರೇ ಮೂಲ ಕೃಷ್ಣನೇ ಮೂಲ ಜನ್ಮಾಷ್ಟಮಿ ಮಲ್ಪನು ಅವರು ಮೊಸರು ಗುಡಿಕೆ ಮಲ್ಪನು ಅಂಚಾದ ಕಾಂಡದ ಪುರತಿಗೆ ವ್ಯಾಯಾಮ ಶಾಲೆ ಜೈವಿಕ ಮತ್ತು ವ್ಯಾಯಾಮ ಶಾಲೆದ ಅಧ್ಯಕ್ಷರ ಸಮೇತ ಪೂರೆಲ್ಲ ಮುಲ್ಪ ಉಪಸ್ಥಿತಿ ಉಳ್ಳದು ಒಂದು ಎಂಕ್ಲಿನ ಮಸ್ತ್ ಖುಷಿ ಆಗ್ತೀನಿ ನಾನು ರಾಜೀವ್ ಮೆಂಟಲ್ ರೂಪನಾಗ ಫಸ್ಟ್ದ ವರ್ಷನೇ ಕೆಲವರು ಬಂದಿದ್ದೇವೆ ಅಂದ್ರೆ ಮೆರವಣಿಗೆ ತಗೊಂಡು ಉಂಟಕ್ಕನಲ್ಲಿ ನಾನು ಅಪ್ಪಗನೆ ಬಂದಿದ್ದೆ ಇನಿ ಬಣ್ಣ ಪಾತ್ರ ನಾನೆಲ್ಲ ಬಂದಿದ್ದೆ ನೇನು ಸಂದೇಶ ಮಲ್ಪರಿಗೋಸ್ಕರ ಮಲ್ಪನತ್ತೆ ಒಂಜಿ ಊರುಡು ಸಂಘಟನೆ ಒಂದು ದೇವರನ್ನ ಕೆಲಸ ಮಲ್ಕೊಂಡು ಬಂದ ಕಾರಣಕ್ಕೋಸ್ಕರ ಪ್ರಾರಂಭ ನಿಂಚಿನ ಈ ಉತ್ಸವ ಈ ಬಾರಿ ಕೊಲ್ಲುಡು ಅತ್ಯಂತ ಅದ್ದೂರಿ ಬಂದುಂಟು ಇನ್ನಿದ್ದ ದಿನ ನಾನು ಈ ಒಂದು ದೀಪ 26ಗೋಸ್ಕರ ಸಭಾ ಕಾರ್ಯಕ್ರಮ ಮೂಲ ಮಲ್ಪುಜಿ ಪುರ್ಸತಿ ಹಾಕುಜಿ ಮುದ್ದು ಕೃಷ್ಣ ವೇಷ ಸ್ಪರ್ಧೆ ಸಾಂಸ್ಕೃತಿಕ ಸ್ಪರ್ಧೆ ನೇನು ಪೂರ ಮುರಳಿದ ಆದಿತ್ಯ ಅವರನ್ನೇ ಮುಗಿದ ದೇವರ ತನ್ನ ಬರ್ಪಿಸರಿ ಆ ಜಾಗಗಳು ನನ್ನ ಕೊಲ್ಲುಡು ಮುದ್ದು ಕೃಷ್ಣ ವೇಷ ಸ್ಪರ್ಧೆ ಮಲ್ಪರೆ ಪ್ರಯತ್ನ ಮಲ್ಪ ಇನ್ನಿಂದ ಈ ಒಂದು ದೀಪ ಪ್ರಜ್ವಲನೆ ಮಲ್ಪರೆಗೆ ನಮ್ಮ ಮಾತನ್ನೆಲ್ಲ ಅತ್ಯಂತ ಪ್ರೀತಿದ ವಿಶೇಷವಾದ ಅತ್ಯಂತ ಪ್ರೀತಿದ ವಿಧಾನ ಪರಿಷತ್ತದ ಸದಸ್ಯರೆಲ್ಲ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಜರಂಗಲ ಹಿಂದೂ ಜಾಗರಣ ಹಿಂದುತ್ವದ ಸಂಘಟನೆಗೋಸ್ಕರ ಹಿಂದೂ ಪರವಾಯಿನ ವಿಚಾರಗೋಸ್ಕರ ನಿರಂತರವಾದ ಕೆಲಸ ಕಾರ್ಯಗಳನ್ನು ಒಟ್ಟಿಗೆ ಈ ವಿಧಾನ ಪರಿಷತ್ತದ ಅವಕಾಶ ಅದೇ ರೀತಿ ನಿಜವಾದ ಫಸ್ಟ್ ಖುಷಿ ಆಪನ ಯಾರು ಸತೀಶ್ ಕುಂಪಲನೆ ಯಾರನ್ನ ಇಂಟು ಗೊತ್ತು ಬಾರಿ ಕಷ್ಟ ಕೆಲಸ ಮಲ್ದೊಂದು ಬರ್ತೀನ ಅಂಚಾದ ಏರಗೆ ದಿಕ್ಕು ಕಿಶೋರ್ಗೆ ದಿಕ್ಕು ನಾವು ನಮ್ಮ ನನ್ನ ಮನಸ್ಸಲ್ಲಿ ಇರ್ತೀನಿ ಅಂಚಾದ 6 ವಿಧಾನ ಪರಿಷತ್ ಸದಸ್ಯರಾದ ವಿಧಾನ ಪರಿಷತ್ತಲ್ಲ ನಮ್ಮ ಪರವಾದ ಗಟ್ಟಿ ಧ್ವನಿಯಾದ ಒಂಜಿ ಸಾಮಾಜಿಕವಾದ ಧಾರ್ಮಿಕವಾದ ಹಿಂದುತ್ವದ ವಿಶೇಷವಾದ ಹಿಂದುತ್ವದ ಪರವಾದ ಗಟ್ಟಿ ಧ್ವನಿಯಾಗಬೇಕು ನಂಚಿನ ನಮ್ಮ ಕಿಶೋರನ್ನೇ ಇಡೀ ಈ ಕಾರ್ಯಕ್ರಮ ಬೈದೇರು ಮಸ್ತ್ ಕಾರ್ಯಕ್ರಮ ಎಲ್ಲ ಮನದಿದ್ದೇವೆ ಹೆಂಗ್ ಗೊಂಜಾತ್ವ ದಿನ ಬಾಲಕೃಷ್ಣ ಮಂದಿರದ ಇನ್ನ ಕಾರ್ಯಕ್ರಮ ಕೂಲೋಡು ಒಂದು ಆಸೆ ಒಂದು ಮನದಿದ್ದಾರೆ ಅಪ್ಪ MLC ಆದಿದ್ದೇರು ಬಿಜೆಪಿ ಜವಾಬ್ದಾರಿ ಇದ್ದಾರೆ ಯಾರು ಅಲ್ಲ ಕಂಗಾಲ ಆದಿತ್ತ ವಿಜಯ ಕಂಡ್ರಾಗು ಅಂಚಾದೆ ಇನಿ ಅಂಚಿನ ಸೌಭಾಗ್ಯ ಕಿಶೋರನ್ನ ಬರ್ತಾನೆ ಇನಿ ಕಿಶೋರನ್ನೇ ಜನಪ್ರತಿನಿಧಿ ಆದ ವಿಧಾನ ಪರಿಷತ್ತದ ಸದಸ್ಯರಾದ ಗೋಡೆ ಬಯ್ಯ ಮುಕ್ತಾದ ವಿಧಾನ ಪರಿಷತ್ತಲ್ಲಿ ನಮ್ಮ ಊರದ ಬಗ್ಗೆ ಮಾತಾಡಿದೆ ಇದರ ಬಗ್ಗೆ ಯೋಚನೆ ಮಾಡ್ತೀನಿ ರಾತ್ರಿ ವಿದ್ಯಾರ್ಥಿ ಕಾರ್ಯಕ್ರಮಕ್ಕೂ ಬೈದೆ ನಾನು ಕಿಶೋರನ್ನ ಇಡೀ ಊರದ ಜನಗಳ ಪರವಾದ ಮಂದಿರದ ಪರವಾದ ಅತ್ಯಂತ ಪ್ರೀತಿ ಗೌರವ ಕಾರ್ಯದರ್ಶಿ ಪ್ರವೀಣ್ ಪಕ್ಕ ಕಾರ್ಯದರ್ಶಿ ನಮ್ಮ ರವೀಂದ್ರ ಕುಂಪಲ ಗೌರವಪೂರ್ವಕವಾದ ಸ್ವಾಗತ ಬಡೆ ನನ್ನ ಆತ್ಮೀಯರು ನಮ್ಮ ಹರೇಕಳದ ಅರಂಗಲ ಕುಡ್ನಾಡಿದೆ ತುಳುನಾಡು ಚಿಪ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿದ ಯಜಮಾನರಾದ ವಿಶೇಷವಾದ ಸಮಾಜದ ಮಾತ ವರ್ಗದ ಜನತೆಯೊಟ್ಟಿಗೆ ಬಾರಿ ಎದೆ ರೀತಿಯಲ್ಲಿ ಸಾಮಾಜಿಕ ಕೆಲಸ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊರೊಂದು ನನ್ನ ಅತ್ಯಂತ ಪ್ರೀತಿ ಒಡನಾಟೋಡು ಪ್ರಾಂಚಿನ ನಮ್ಮ ಸಂದೇಶ ನಮ್ಮ ಈ ಸಂದರ್ಭದಲ್ಲಿ ಸಂದೇಶವನ್ನು ಮಾತುಗಳ ಅತ್ಯಂತ ಪ್ರೀತಿ ಗೌರವ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾರೆ ಸಂದೇಶನ ಯಾಪಲ ಈ ಮಂದಿರ ಬೆನ್ನೆಲು ಪಾದಕ್ಕಲೆ ಸಂದೇಶ ಇನ್ನು ಹೊಸ ಭಾರಿ ವರ್ಷದ ಇತ್ತನಲ್ಲ ಆತ್ಮೀಯತೆ ಹೆಚ್ಚಿಗೆ ಹೋಗು ಅತ್ಯಂತ ವರ ಬಂದಾಗನೆ ಅತ್ಯಂತ ಪ್ರೀತಿ ಗೌರವ ಈ ಒಂದು ಕಾರ್ಯಕ್ರಮಕ್ಕೆ ಬೈದಾರೆ ಮಸ್ತ್ ಖುಷಿಯಾದ ಸಂದೇಶನ ಯಾಪಲ ಈ ಒಂದು ಊರಿದೆ ಮರಪುಜಿ ನಾನು ನೆನಪು ಯಾಪಲ ದೀಪನು ಅಂಚನೆ ಆತ್ಮೀಯರು ಡಾಕ್ಟರ್ ರವಿ ಗಣೇಶ್ ಉಳ್ಳೇರು ಆರು ಶಾರದಾ ಆಯುರ್ವೇದ ಆಸ್ಪತ್ರೆ ಐದು ಪಕ್ಕ ನೀವ ಆಯುರ್ವೇದ ಇತ್ತ ನಮ್ಮ ಪರಂಗಿಪೇಟೆದ ಮನಸ್ವಿನಿ ಹಾಸ್ಪಿಟಲ್
CEO ಆದ ಕೆಲಸ ಮಾಡ್ತಿದ್ದಾರೆ. ಅದನ್ನ ಪಡೆದಿ ಮನೆ ಶಾರದ ಬರಕ್ಕೆ ಹೋಗಿದ್ದೆ ಅಪಗಲ ಅಲ್ಪಲ ಬಂತು. ಆದರೆ ಮುಂತುದು ಜಾಸ್ತಿ ಜನ ಅಡಿಗೆ ಅಮೃತ ಕನ್ನಡಿಗೆ ಹೋಗ್ತಿದ್ದಾರೆ. ಅಂಚ ಅದು ಒಂದು ಎಟ್ಟೆ ವೈದ್ಯರು ಅಡ್ಡು ಖಂಡನೆ ಕೊಡಿದ್ರು. 2 ಜನ ವೈದ್ಯರು ಅದಕ್ಕೆ ಸಮಾಜದ ವ್ಯಕ್ತಿ ಬಾರಿ ಪ್ರೀತಿ ಇರ್ತಾರೆ. ನನ್ನ ಆತ್ಮೀಯರಾದ ಡಾಕ್ಟರ್ ರವಿ ಗಣೇಶ್ ಅರೆಲ್ಲ ಅತ್ಯಂತ ಪ್ರೀತಿ ಗೌರವ ಸ್ವಾಗತ. ನನ್ನವರೇ ಡಾಕ್ಟರ್ ರಾಮಕೃಷ್ಣ ಶೆಟ್ಟಿ ಬುಧರು ಆಡ ಏರೆಗಳ ಗೊತ್ತು ಪಣ್ಣ ಲಕ್ಷದ ಡಾಕ್ಟರ್ ಮಾತ್ರ ಮಾತಾಡಿಗಳ ಗೊತ್ತು ನೈರ್ಮೀತಿ ಏರೆಗಳ ಗೊತ್ತಿಲ್ಲ. ಲಕ್ಷದ ಡಾಕ್ಟರ್ ಬಂದ RK ಶೆಟ್ಟಿ ನಮ್ಮ ಶಾಂತಕ್ಕ ನಮ್ಮ ಬಡೇದಿ ಶಾಂತಕ್ಕ ಒಂದು 10-25 ವರ್ಷಕ್ಕೆ ಮುಂದೆ ಅದನ್ನ ಎಲ್ಲರೂ ಮನಸ್ಸು ಮಾಡಿದ್ದಾರೆ. ಆ ಜಾಗಕ್ಕೆ ಪೋತಿನಯ್ಯ ಇನಿ ಹೆಂಗು ಮಸ್ತ್ ವರ್ಷ ಅನ್ನೋದು ನನ್ನ ಬಗ್ಗೆ ಕೇಳಿದೆ. ನಮ್ಮ ಕುದರ್ ಎನ್ನ ಮನಸ್ಸಲ್ಲಿತ್ತು ಶಾಂತಕ್ಕ ಗೊತ್ತಿತ್ತು ನಿಂಗೆ ಸಾಧಾರಣ ಕುದರ್ ನೆನಪು ಹೋಗ್ಕೊಂಡು ಶಾಂತಕ್ಕ ಪ್ರವೀಣ ಕೇಳಿದೆ ಆಯ್ ಮತ್ತೆ ಶಾಂತಕ್ಕ ಎನ್ನ ಮನಸ್ಸಿನ ನಲ್ಲ ಸರಿ ಉಂಟು ಎನ್ನ ನೆನಪು ಎನ್ನ ಅಟ್ಲ ಇಲ್ಲಲ್ಲಿತ್ತು ನನ್ನ ಒಡನಾಟ ಸರಿ ಉಂಟು. ನಾನು ಶಾಂತಕ್ಕಲ್ಲ ಬಾರಿ ಎಡ್ಡ ಡಾಕ್ಟರ್ ಮಸ್ತ್ ಜನಕ್ಕೆ ಬಾರಿ ಕಮ್ಮಿಗೆ ಡಾಕ್ಟ್ರೆ ಮೊದಲ ರೇಟ್ ಇದೆ ಬಾರಿ ಕಮ್ಮಿಗೆ ಮಾದರಿಗಳ ಗುಣಮುಖರ ಪುನಲೆಕ್ಕ ಅನ್ನನೇ ಆಯ್ನ ರೀತಿ ಮದ್ದು ಕೊಪ್ಪನ ಮುಖಾಂತರ ಈ ಬಾಗಡೆ ಬಾರಿ ಚಿರಪರಿಚಿತರಾದ ಪ್ರಚನ ಏರ್ಲ ಎಂಗ್ಲ ಹಾಕುನಿ ಕೆಲಸ ಯಾರು ಕಾಸು ಇದ್ದಿದ್ದು ಅಂಚಾದ ಕೆಲಸ ಎಂಗ್ಲ ಮರದ ಅನ್ನನೇ ಬರ್ತೀನಿ ಬ್ಯಾತಿಗೆ ಅನ್ನೆಲ್ಲ ಬರ್ತೀನಿ ಅಂಚಾದ ಅನ್ನಡೆಗೆ ಹೋಗ್ತೀನಿ. ಅಂಚಾದ ಡಾಕ್ಟರ್ ಮಸ್ತ್ ಎಲ್ಲ ಪ್ರೀತಿದ್ದಾರೆ. ಈ ತೊಕ್ಕೊಟ್ಟು ಪರಿಸರದ ಮಾದರಿಗಳ ಪ್ರೀತಿದ್ದಾರೆ. ಆದಿ ನಮ್ಮ ಉಮಾಮಹೇಶ್ವರಿ ದೇವಸ್ಥಾನದ ಒಂದು ಆಧಾರ ಸ್ತಂಭ ಕೆಲಸ ಮಾಡ್ತಿದ್ದಾರೆ. ಡಾಕ್ಟರ್ RK ಶೆಟ್ಟಿ ಎಲ್ಲ ಅಕ್ಕ ಶಾಂತಕ್ಕಲ್ನ ಅತ್ಯಂತ ಪ್ರೀತಿ ಗೌರವಡೆ ಅದನ್ನ ಒಂದು ಭಾರಿ ಬಿಸಿ ಶೆಡ್ಯೂಲ್ ವ್ಯಾಪಾರ ಅರೆ ಒಂದು ಕಲಿಗೆ ಡಾಕ್ಟರ್ ನಾವು ಕುಟ್ಟೋದಿಜ್ಜಿ ಕೂಪತ್ತೆ ಒಂದು ಕಾತೊಂದು ಉಪ್ಪೇರು ಆಂಡಲ ಇಡೀ ಬರಿಗೆ ಗೊತ್ತೊಂದೇರು 2 ಜನ ಕಂಡನೆ ಬಿಡಿದಿನ ಕ್ಲಿನಿಕ್ಗೆ ಮಾದರಿಗಳ ಅತ್ಯಂತ ಪ್ರೀತಿ ಗೌರವ ಇಡೀ ಊರಿನ ಪರವಾದ ಸ್ವಾಗತ ಮಾಡ್ತಾರೆ. ಈ ಒಂದು ಕಾರ್ಯಕ್ರಮ ಎಂಗ್ಲ ಆತ್ಮೀಯ ಮಿತ್ರರೆಲ್ಲ ಉದ್ಯಮಿಲ ಭಾರತೀಯ ಜನತಾ ಪಾರ್ಟಿಯ ಸಹಕಾರ ಪ್ರಕೋಷ್ಠದ ಸಂಚಾಲಕರಾದ ಅತ್ಯಂತ ಆತ್ಮೀಯ ಹೊರಡುತ್ತಿನ ಶ್ರೀನಿವಾಸ್ ಸೇಠ್ ಈ ಒಂದು ಕಾರ್ಯಕ್ರಮ ಶ್ರೀನಿವಾಸ್ ಸೇಠ್ ಆತ್ಮೀಯ ಅತ್ಯಂತ ಪ್ರೀತಿ ಗೌರವ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾರೆ. ಈ ಕಾರ್ಯಕ್ರಮ ಆತ್ಮೀಯರೇ ಪ್ರತಿದಿನ ನಿತ್ಯ ಎನ್ನೊಟ್ಟಿಗೆ ಭಾರಿ ವರ್ಷಕ್ಕಿಂತ ಹೆಚ್ಚು ಕಡಿಮೆ ಒಂದು 10-25 ವರ್ಷಕ್ಕಿಂತ ಭಾರಿ ಆತ್ಮೀಯವಾದ ಎನ್ನೊಟ್ಟಿಗೆ ಒಡನಾಟ ಹುಡುಕುನಾರೆ ಪ್ರತಿ ಒಂಜಿ ಕೆಲಸಕ್ಕೆ ಪ್ರತಿ ಒಂಜಿ ಸಂದರ್ಭಗಳ ಎಂಗ ಆತ್ಮೀಯವಾದ ಬೆಂಬಲ ಅಂಚಿನ ಎಂಗ್ಲ ಜಿಲ್ಲೆದ ಬಿಜೆಪಿದ ಮಕ್ಕಳ ಬೇರೆ ಬೇರೆ ಸಂಘಟನೆಗಳ ಸಕ್ರಿಯವಾದ ಅಂಚಿನ ನಮ್ಮನೆ ಕಾವೂರಲ್ಲಿ ಕುಟ್ಟಾಡಬಹುದು ಸಡ್ಲಾತೆ ರಾಜಕೀಯವಾದಲ್ಲ ಸಾಮಾಜಿಕವಾದಲ್ಲ ಧಾರ್ಮಿಕವಾದಲ್ಲ ಸಾಂಸ್ಕೃತಿಕವಾದಲ್ಲ ಸಮಾಜಮುಖಿ ಕೆಲಸ ವಸಂತಿಯ ಪೂಜಾರಿ ನಮ್ಮೊಟ್ಟಿಗೆ ಆದರೆ ನಮ್ಮ ಮಾತನ್ನು ಈ ಕಾರ್ಯಕ್ರಮ ನಮ್ಮ ಜೈವಿದ ಮಾರುತಿ ವ್ಯಾಯಾಮಶಾಲೆ ನಂಗೆ ಪೂರ ಒಂದು ಹಿರಿಯರನ್ನ ಸ್ಥಾನ ಹಂಚಿನ ವ್ಯಾಯಾಮಶಾಲೆ ಅವು ರಾಜೀವ್ ಮೆಂಟನ್ ಆದಪ್ಪು ಶಂಕರಣ್ಣ ಆದಪ್ಪು ಅದನ್ನಾದ ವಿಠಲ್ ಸುವರ್ಣರಾದಪ್ಪು ವಿಠಲ್ ಶ್ರೀಯಾನಿರಾದಪ್ಪು ಅದು ನನ್ನ ವ್ಯಾಯಾಮಶಾಲೆಯ ಪ್ರತಿಯೊಂದು ಹಿರಿಯಕ್ಕಲ್ಲ ನಮ್ಮ ಬಾರಿ ಒಡನಾಟ ಹಿಡಿದ ಈ ಒಂದು 2 ಉತ್ಸವಗಳ ಒಂದು ಕೊಂಡಿಯಾದ ಕೆಲಸ ಮಾಡ್ತಿದ್ದಾರೆ. ಇನಿ ಆ ವ್ಯಾಯಾಮಶಾಲೆ 65 ವರ್ಷ ನನ್ಗೆ ಕೆಲವು ಸರಿ ಬಂದ್ರೆ ಸುಲಭ ಹೆಂಚಿನ ಮರ ಅಲ್ಪ ಹಂಚೊಂಡು ಇಂಚೊಂಡು ಆಚ ಮಂಕರಿ 65 ವರ್ಷ ಒಂದು ಸಂಸ್ಥೆ ನಡಪನ್ನು ಕಂಡ ಅಂತದ ಸುಲಭದ ಕೆಲಸ ಆಗ್ತದೆ. ಆ ಹಿರಿಯಗಳಿಗೆ ಯಾಕಲ ಶರಣಾಗತಿ ದಯಗೊಂಡ ಹೆಂಗು ಗೊತ್ತು 28 ವರ್ಷದ ದಾದ 22 ವರ್ಷದ ದಾದಾಪುರ ಮಲ್ಪರೆ ಹಾಕೊಂಡು ದಾದಾಪುರ ಕೇನುಡು ದಾದಾಪುರ ಮಲ್ಪಡು ನೆನಪುರ ಅನುಭವ 5 ನಿರ್ದಾತ್ರ 65 ವರ್ಷ ಮಲ್ಪನಂಚಿನ ಒಂದು ಸಂಘಟನೆ ಕಂಡದ ದುಂದು ಕೊನಪನ ತಗೊಳ್ಳದಂಚಿನ ಹೃದಯ ಭಾಗಡು ಶ್ರೀಕೃಷ್ಣ ಪರಮಾತ್ಮನ ಉತ್ಸವ ಮಲ್ಪನ ಅತ್ಯಂತ ಜವಾಬ್ದಾರಿದ ಪಕ್ಕ ಒಂಜಿ ಪ್ರೀತಿದ ಕೆಲಸವೇನು ಅಧ್ಯಕ್ಷರು ಪುರುಷೋತ್ತಮ ಕಟ್ಟಿಯನ್ನ ನೇತೃತ್ವ ಈ ಸರಿ ಅವನುಂಡು ಅದಕ್ಕೆ ಅತ್ಯಂತ ಪ್ರೀತಿ ಗೌರವ ಇಡೀ ಊರಿನ ಜನಗಳ ಪರವಾದ ಸ್ವಾಗತ. ನಮ್ಮ ಮಾಧ್ಯಮದ ಅತ್ಯಂತ ಪ್ರೀತಿದ ಪುರೋಹಿತರು ಅದು ಖಾಲಿ ಮಂದಿರಕ್ಕೆ ಮಾತ್ರ ಆಗ್ತದೆ. ಅದು ಯಾಕ ಮಂದಿರಕ್ಕೆ ಬರ್ತದೆ ಈ ಸಾನ್ನಿಧ್ಯದ ಪೂಜೆ ಪ್ರಾರಂಭ ಮಾಡ್ತೀರ ಐದು ಪಕ್ಕ ಇಡೀ ಸುಂಪಾಲ ಉಳ್ಳಾಲ ಪರಿಸರ ಹೆಂಗೆ ಪುರೋಹಿತರು ಏರ್ಪಟ್ಟು ಅವ್ರು ತಿರುಮಲೇಶ್ವರ ಬಟ್ಟೆ ಅಂಚಿನ ಒಂಜಿ ಇಡೀ ನೇತ ಬಿದ್ದ ಭಾರಿ ಪ್ರೀತಿ ವಿಶ್ವಾಸ ಜೀವನ ಯಾಕಲ್ಲ ಆ ಸಂದರ್ಭಗಳ
ಈ ಸಾನ್ನಿಧ್ಯ ಬೆಳಗಾರಿ ನೊಟ್ಟಿಗೆ ಪ್ರಾರ್ಥನೆ ಬಂದಿದ್ದಾರೆ. ಸನ್ಮಾನ್ಯ ತಿರುಮಲೇಶ್ವರ ಭಟ್ರ ಅಸೆಂಬ್ಲಿ ನಮ್ಮ ಮಾತೃಗಳ ಪರವಾದ ಅತ್ಯಂತ ಗೌರವದ ಸ್ವಾಗತ ಬಂದು ಮಹಿಳಾ ಸಮಿತಿದ ಅಧ್ಯಕ್ಷೆ ಎಂಗ್ಲ ಮಹಿಳಾ ಸಮಿತಿ ಅತ್ಯಂತ ಕ್ರಿಯಾಶೀಲವಾದ ಮಹಿಳಾ ಸಮಿತಿ ಬಾರಿ ಎಡ್ಡೆ ರೀತಿಯಲ್ಲಿ ಕೆಲಸ ಬಂದ ವರಮಹಾಲಕ್ಷ್ಮಿ ಪೂಜೆ ಆಗಬೇಕು ಈ ಮಂದಿರದ ಪ್ರತಿ ಒಂದು ಕೆಲಸ ಶಕ್ತಿ ತುಂಬಿ ಸಾಯಿನ ಮಹಿಳಾ ಸಮಿತಿಯ ಅಧ್ಯಕ್ಷರು ಜಯಲಕ್ಷ್ಮಿ ಚಂದ್ರಶೇಖರ್ ಅವರೆಲ್ಲ ಈ ಪೂರ್ತದ ಅತ್ಯಂತ ಪ್ರೀತಿ ಗೌರವ ಮಾತನಾಡುವ ಈ ಒಂದು ಸಂದರ್ಭದ ಮಂದಿರದ ಮಸ್ತ್ ಜನ ಪದಾಧಿಕಾರಿಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜಿಲ್ಲಾ ಕಾರ್ಯದರ್ಶಿ ನಾಗೇಶ್ ಕುಂಬಲ್ ಅಂಚನೆ ಮಸ್ತ್ ಜನ ಮಂದಿರದ ಪದಾಧಿಕಾರಿಗಳು ವಿಶೇಷವಾದ ಜೈವೀರ ಮಾರುತಿ ವ್ಯಾಯಾಮ ಶಾಲೆದ ಮಸ್ತ್ ಜನ ಆತ್ಮೀಯ ಪದಾಧಿಕಾರಿಗಳು ಮಾತಾಡೋರು ಇಲ್ಲಿ ಮಾತುಗಳ ಒಂಜೆ ಪಾತ್ರೆ ಈ ಸಂದರ್ಭದ ಸ್ವಾಗತ ಮತ್ತು ಮಾಧ್ಯಮದ ಮಾತು ಮಿತ್ರರಿಲ್ಲ ಈ ಪೂರ ಸಂಘಟನೆದಾಗಲಿಲ್ಲ ಮಾತ ಸಂಘ ಸಂಸ್ಥೆದಾಗಲಿ ಅತ್ಯಂತ ಪ್ರೀತಿ ಗೌರವ ಈ ಸಂದರ್ಭದ ಸ್ವಾಗತ ಮತ್ತೊಂದು ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. 28ನೇ ಕುಂಭೋತ್ಸವ ಶ್ರೀಕೃಷ್ಣ ಜನ್ಮಾಷ್ಟಮಿ ಶುಭ ಸಂದರ್ಭ. ಅದರ ಜೊತೆಗೆ 29ನೇ ಸ್ವಾತಂತ್ರ್ಯೋತ್ಸವ. 28ನೇ ಕುಂಭೋತ್ಸವದ 28 ವರ್ಷ ಯಾವ ರೀತಿಯಾಗಿ ಆ ದೇವರ ಆಶೀರ್ವಾದದಲ್ಲಿ ನಡ್ಕೊಂಡು ಬಂದಿದೆ ಅನ್ನುವಂಥದ್ದನ್ನ ನಮ್ಮೆಲ್ಲರ ಪ್ರೀತಿಯ ಸತೀಶನ್ನ ಎಲ್ಲ ಹೇಳಿದ್ರು. 79ನೇ ಸ್ವಾತಂತ್ರ್ಯೋತ್ಸವದ ಆಚರಣೆಯನ್ನ ಯಾವ ರೀತಿ 79 ವರ್ಷ ಈ ದೇಶ ಯಾವ ಕಷ್ಟದಲ್ಲಿತ್ತು, ಯಾವ ರೀತಿಯ ಕಷ್ಟ ಕಾರ್ಪಣ್ಯವನ್ನ ಸಹಿಸಿಕೊಂಡು ಇವತ್ತು ಭಾರತ ಇಡೀ ಪ್ರಪಂಚದಲ್ಲಿ ಜಗಜ್ಜನೆಯಾಗಿ ಹೊರಟಿದೆ. ಅದು ಆ ರೀತಿಯ ನಾಯಕತ್ವದ ಕಾರಣಕ್ಕೋಸ್ಕರ ಆ ಕೃಷ್ಣ ಪರಮಾತ್ಮನ ಆಶೀರ್ವಾದದ ಕಾರಣಕ್ಕೋಸ್ಕರ. ಸತೀಶನ್ನ ಒಂದು ಮಾತನ್ನಂದ್ರು, ನಾನು ಮತ್ತೆ ಸತೀಶನ್ನ ಇಬ್ಬರು ಕೂಡ ತುಂಬಾ ಕಷ್ಟವನ್ನು ಅನುಭವಿಸ್ತೇವೆ. ಆದ್ರೆ ಕೃಷ್ಣ ಪರಮಾತ್ಮ ನಮ್ಮನ್ನ ಸೋಲಿಕ್ಕೆ ಬಿಡಲಿಲ್ಲ. ಯಾವ ರೀತಿ ಅಂದ್ರೆ ಆ ಶಕ್ತಿಯನ್ನ ಭಗವಂತ ಕೊಟ್ಟರು. ಕೃಷ್ಣನ ಆಶೀರ್ವಾದ ಎಷ್ಟಿತ್ತಂದ್ರೆ ಸತೀಶ ನನಗೆ ಶಾಸಕನ ಸ್ಥಾನಕ್ಕೆ ನಿಂತರು, ಸೋತರು, ಇನ್ನೊಮ್ಮೆ 100 ಗೆಲ್ತಾರೆ. ಅದರ ನಂತರ ಅಧ್ಯಕ್ಷ ಆದರು. ಈಗ ನಾನು ಕೂಡ ಅವರ ಕಡೆ ಮಾತಾಡಬೇಕಾದ್ರೆ ಹಿಂದೆ ಮುಂದೆ ನೋಡ್ಬೇಕು. ಯಾಕಂದ್ರೆ ಶಾಸಕನಾದರೂ ಕೂಡ ನನ್ನಂತ ಒಂದು 8 ಜನ ಶಾಸಕರು ಅವರ ಮಾರ್ಗದರ್ಶನ ಮುಂದಕ್ಕೆ ಹೋಗ್ಬೇಕು. ಅಧ್ಯಕ್ಷ ಸ್ಥಾನ ಸಾಧಾರಣ ಸ್ಥಾನ ಅಲ್ಲ, ಅದು ಆ ಭಗವಂತ ಅಷ್ಟು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾನೆ. ಈ ಜಿಲ್ಲೆಯ ಬಿಜೆಪಿಯ ನೇತೃತ್ವ ವಹಿಸಿಕೊಂಡು ಯುವ ಜನರನ್ನ ಎಲ್ಲ ಸಮಾಜವನ್ನು ಒಟ್ಟುಗೂಡಿಸಿಕೊಂಡು ಭಾರತೀಯ ಜನತಾ ಪಾರ್ಟಿ ಮುಖಾಂತರ ದೇಶ ಸೇವೆಯನ್ನು ಮಾಡ್ತಿರುವಂತದವರು. ಅದರ ಜೊತೆಗೆ ತುಂಬಾ ಎಡರು ತೊಡರಿದ್ರು ಕೂಡ ಅದನ್ನು ಅತ್ಯಂತ ಸುಲಲಿತವಾಗಿ ಅತ್ಯಂತ ಸರಾಗವಾಗಿ ಅದನ್ನು ಸರಿ ಮಾಡುವಂತ ಕೆಲಸ ಅವರ ಹತ್ರ ಆ ಶಕ್ತಿ ಉಂಟು. ಅದು ಆ ಶ್ರೀಕೃಷ್ಣ ಪರಮಾತ್ಮನ ಕಾರಣಕ್ಕೋಸ್ಕರ ನಾವು ಇಬ್ಬರು ಕೂಡ ಒಂದು ಆ ಕೃಷ್ಣ ದೇವರ ಏನು ಶ್ರೀಕೃಷ್ಣ ಪರಮಾತ್ಮ ಎಲ್ಲರ ಕಷ್ಟವನ್ನ ದೂರ ಮಾಡಲಿಕ್ಕೆ ತಾನೇ ಕಷ್ಟವನ್ನ ಸಹಿಸಿದ್ರಂತೆ. ಅಂದ್ರೆ ದೇವರಿಗೂ ಕಷ್ಟ ಬರ್ತದನ್ನ ತೋರಿಸುವ ಮುಖಾಂತರ ಶ್ರೀಕೃಷ್ಣ ಮತ್ತು ಶ್ರೀರಾಮಚಂದ್ರ ನಡೆದಂತೆ ನಡೆಯಬೇಕಂತೆ, ಶ್ರೀಕೃಷ್ಣ ನಡೆದಂತೆ ನಡಿಬೇಕಂತೆ. ಆ ರೀತಿಯಾಗಿ ಭಗವದ್ಗೀತೆ, ಅದರ ಜೊತೆಗೆ ವಿಷ್ಣು ಸಹಸ್ರನಾಮ, ಅದರ ಜೊತೆಗೆ ಉದ್ಧವ ಗೀತೆ, ಈ 3 ಅತ್ಯಂತ ಮಹತ್ವವಾದ ಗೀತೆಯನ್ನು ನಮಗೆ ಕೊಡುವ ಮುಖಾಂತರ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿ ಬದುಕಬೇಕು ಅನ್ನುವಂಥದ್ದನ್ನು ತೋರಿಸಿಕೊಟ್ಟಿದ್ದಾರೆ. ಸತೀಶ್ ನಂದ್ರು ಪಕ್ಕದ ಜಾಗ ಮುಸಲ್ಮಾನರ ಕೈಲಿತ್ತಂತ. ಮುಸಲ್ಮಾನರಾದ್ರು ಕೂಡ ಅವರ ಅಜ್ಜನ ಹತ್ತಿರಕ್ಕೆ ಹೋದ್ರೆ ಅವರು ಕೂಡ ಹಿಂದೂ ಸಮಾಜದವರು. ಈ ದೇಶ ಸ್ವಾತಂತ್ರ್ಯ ಸಿಕ್ಕಿದ ನಂತರ ದೇಶ ಇಬ್ಬಾಗ ಆಯಿತು. ತಾಯಿ ಭಾರತಾಂಬೆಯನ್ನ ಬೇರೆ ಬೇರೆ ಭಾಗವಾಗಿ ಮಾಡಿದ್ರು. ಪಾಕಿಸ್ತಾನ ಆಯಿತು. ನಾನು ಒಂದು ಘಟನೆಯನ್ನ ಕೀಳ್ಕೊಂಡು ಉದ್ದಕೊಂಡು ಹೋಗುದಿಲ್ಲ. ಯಾಕಂದ್ರೆ 3000 ವರ್ಷದ ಇತಿಹಾಸ ನಮ್ಮ ನಿರಂತರವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ಆಯಿತು, ನಮ್ಮ ಪರಕೀಯರ ದಾಳಿ ಆಯಿತು. ಆದರೂ ಕೂಡ ನಾವು ಸೋತ್ರು ಸಾಯಲಿಲ್ಲ. ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ನಾವು ತಲೆ ಎತ್ತಲಿಕ್ಕೆ ಕಾರಣ ನಮ್ಮ ಈ ರೀತಿಯಾದಂತಹ ಒಂದು ಧರ್ಮ, ಸಂಸ್ಕೃತಿ, ಸಂಸ್ಕಾರ ನಮಗೆ ಎಲ್ಲರಿಗೂ ಹಿಂದೂ ಸಮಾಜಕ್ಕೆ ಈ ಸನಾತನ ಧರ್ಮದ ಮೇಲೆ ಇರ್ತಕ್ಕಂಥ ಪ್ರೀತಿ. ಶ್ರೀಕೃಷ್ಣ ಪರಮಾತ್ಮ ಅಂತಾರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯಾವಾಗ ಧರ್ಮಕ್ಕೆ ಗ್ಲಾನಿ ಆಗುತ್ತೆ ಆವಾಗ ನಾವು ಹುಟ್ಟಿ ಬರ್ತೇವೆ ಅಂತ ನಿಮ್ಗೆ ಗೊತ್ತುಂಟು. ಧರ್ಮಕ್ಕೆ ಗ್ಲಾನಿ ಆದಾಗ ನಾವು ಹಿಂದೂ ಸಮಾಜ ಸಂಘಟಿತವಾಗಿ ಅದನ್ನು ಎದುರಿಸಿದಾಗ ನಾವು ಪ್ರತಿ ಸಂದರ್ಭ ನಾವು ಗೆದ್ದಿದ್ದೇವೆ. ಆಪರೇಷನ್ ಸಿಂಧೂರ
ನೀವು ಅನ್ಬೋದು ಆ ದಿವಸ ಏನು ಪಾಕಿಸ್ತಾನ ಇಬ್ಬಾಗ ಆದಾಗ ನಮ್ಮ ಅಲ್ಲಿರ್ತಕ್ಕಂಥ ಕಾಶ್ಮೀರಿ ಪಂಡಿತರ ಮಾರಣ ಹೋಮ ಆಯಿತು. ಅದನ್ನು ನೋಡುವಾಗ ನಮಗೆ ಕಣ್ಣಲ್ಲಿ ಆ ರೀತಿಯ ದುಃಖ ಆಗುತ್ತೆ. ಆದರೆ ಇವತ್ತು ಆಪರೇಷನ್ ಸಿಂಧೂರದ ಮುಖಾಂತರ ಮುನ್ನೆ ಇವತ್ತು ನಮಗೆ ನಾಯಕತ್ವ ಸಿಕ್ಕಿದೆ. ನರೇಂದ್ರ ಮೋದಿಜಿಯವರ ನಾಯಕತ್ವ ಯಾರಿಗೆ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಬಂದಾಗೆ, ಧರ್ಮಕ್ಕೆ ಗ್ಲಾನಿ ಆದಾಗ ಈ ರೀತಿಯ ಮಹಾಪುರುಷರು ಹುಟ್ಟಿ ಬಂದಾಗೆ ನರೇಂದ್ರ ಮೋದಿಜಿಯವರು ನಮ್ಮ ದೇಶಕ್ಕೆ ನಾಯಕತ್ವ ಕೊಟ್ಟಿದ್ದಾರೆ. ಆ ಮುಖಾಂತರ ಮೊನ್ನೆ ನಮ್ಮ ತಾಯಂದಿರ ಸಿಂಧೂರನ್ನು ಅಳಿಸಿದಂತ ಆ ಭಯೋತ್ಪಾದಕರ 9 ನೆಲೆಗೆ ಅದನ್ನು ಪುಡಿ ಮಾಡುವ ಮುಖಾಂತರ ಯಾರು ಆ ಸಿಂಧೂರನ್ನು ಅಳಿಸಿದ ಅವರನ್ನ ಸಾಯಿಸುವ ಮುಖಾಂತರ ಇವತ್ತು ನಮ್ಮ ದೇಶ ಪರಮ ವೈಭವಸ್ಥೆಗೆ ಹೋಗ್ತಾ ಉಂಟು. ನಾವೆಲ್ಲರೂ ಒಟ್ಟಿಗೆ ಈ ವೇದಿಕೆ ಬಿಟ್ಟಿಗೆ ಎಲ್ಲ ಗಣ್ಯರಿಗೆ ನನ್ನ ಹೃದಯ ತುಂಬಿದ ನಮಸ್ಕಾರ ಅಂತೇನೆ. ನಾವು ಸತ್ಯನ ಜೊತೆ ನಿಲ್ಬೇಕು. ಒಂದು ಮಹತ್ವದ ಕಾರ್ಯಕ್ಕೆ ಇಲ್ಲಿದ್ದಾರೆ. ಆ ಜಾಗ ಬಂದು ಕೂಡ ದರ್ಶನ, ಅದರ ಜೊತೆಗೆ ಆ ಎಲ್ಲ ರೀತಿಯ ಅಭಿವೃದ್ಧಿ ಆಗಬೇಕು. ಆ ಕೃಷ್ಣ ಪರಮಾತ್ಮ ನಮ್ಮೆಲ್ಲರ ಒಟ್ಟು ಸೇರಿಸ್ಕೊಂಡು ನಾನು ಕೂಡ ನಿಮ್ಮ ಜೊತೆ ಬರ್ತೇನೆ. ಎಲ್ಲ ಕಡೆಗೆ ಸಂಗ್ರಹ ಹೋಗಿ ನಾನು ಜೊತೆ ಬರ್ತೇನೆ. ಆ ಮುಖಾಂತರ ಈ ಕೃಷ್ಣ ಮಂದಿರ ಬಾಲ ಕೃಷ್ಣನ ಮಂದಿರ ಇನ್ನಷ್ಟು ಉತ್ತುಂಗಕ್ಕೆ ಏರುವ ಮುಖಾಂತರ ಇಲ್ಲಿ ಸಂಸ್ಕಾರ ಭರಿತ ಸಮಾಜ ನಿರ್ಮಾಣ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಅತ್ಯಂತ ಪ್ರೀತಿಯಿಂದ ಕರೆದಿದ್ದ ನಿಮಗೆ ಇನ್ನೊಂದ್ಸಲ ಶಾಸ್ತ್ರಾಂಗ ಪ್ರಣಾಮ ಮಾಡ್ತಾ ಮಾತು ಮುಗಿಸಿನ ಭಾರತ ಮಾತಾಗಿದೆ. ಈ ಸಂದರ್ಭ ಈಗ ಮಾತಿನಲ್ಲ ಕುಂಬಳದ ಡಾಕ್ಟರ್ ತೊಕ್ಕೋಟಿನ ಕುಂಬಳದ ಡಾಕ್ಟರ್ ರಾಮಕೃಷ್ಣ ಶೆಟ್ಟರು ಮಾತೆಲ್ಲ ಚೆನ್ನಾಗಿಲ್ಲ ಶೆಟ್ ಮಾತೆಲ್ಲ ಕುಂಬಲಾಷ್ಟಮಿ ಶಾಂತಾ ಶೆಟ್ಟಿ ನಮ್ಮ 6 ಗಂಟೆ ಶುಭಕ್ಕೆ ಪನ್ನೂರು ಮಾಡೋದು ವಿನಂತಿ. ದಯಪಟ್ಟ 6 ರಕ್ಷಣಾ ಬೆಂಚಲ್ಲಿ ಅಟ್ಲ ಪೂರ ಫ್ಯಾಮಿಲಿನ ಮಂದಿ ಹಿಡಿತಾರೆ. ಈ ಶಿವನ್ನೇ ಮುತ್ತ ಬರ್ಮಾಯಿ ಅದಕ್ಕೆ ಬಂದು ಕೊಡ್ತೀನಿ ಗುಂಡು ಬೋಲ್ತಾರೆ ಹೆಚ್ಚಿನ ಶಾತಕ ಪಾತಾಡ ಬಂದಿರಲ್ಲ. ಸುಮಾರು 2 ವರ್ಷದ ಮೇಂಚಿ ಹೊಲೆ ಬರೋದೈತೆ ನಾ ಮೇಕೆ ಪಡೆದೆ ಒಂಜಿ ಉಂಡಾದ ಅಪ್ಪಾಗ ಈ ಕೃಷ್ಣ ಮಂದಿರ ಓದಿದ್ದೆ. ಬಟ್ ಯಾನು ಒಂಜಿ ದಿನ ಇಡೀ ಇಂಚ ವಿಲೇರಾದ ಬರ್ಪೆ ನಡೆದು ಏನು ನಿಜಾಡು ಅವು ಕೃಷ್ಣನ ಅನುಗ್ರಹ ನಿನ್ನೆ ಭಾರಿ ಖುಷಿ ಅವನು ಈ ಕೊಡ್ತೊಡು ಇಡೀ ಬರ್ತಿನ ಅವಕಾಶ ಕೊಟ್ಟಂಚಿನ ಸತೀಶ್ ಅನ್ನಂಗ್ಲ ಪ್ರವೀಣ್ಯರಿಗೆ ಮಸ್ತ್ ವಂದನೆಗಳು. ಕಾರ್ಯಕ್ರಮ ಮಾತಲ್ಲ ಪುರ್ಲು ರೀತಿ ಆವಡ ಪಟ್ಟದ ಏನು ದೇವೇಡ ಬೇಡುವೆ ಬೇಡಿಗೆ ಎನ್ನರೆಡು ಪಾತ್ರೆಯನ್ನು ಮುಗಿತರು. 75ನೇ ವರ್ಷದ ಸಂಭ್ರಮವುಂಟು ಹತ್ರ ಅವಜ್ಜಿ ಸಂಭ್ರಮದ ಹರಿಯೋ ವೇದಿಕೆಯಲ್ಲಿರುವ ಎಲ್ಲ ಹಿರಿಯರೇ ಮಿತ್ರರೇ ಮತ್ತೆ ನನ್ನನ್ನು ಇಲ್ಲಿ ಬರಮಾಡಿಕೊಂಡಂತ ನಮ್ಮ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ್ ಅವರೇ, ಯಾವುದೇ ಒಂದು ಸಭೆಯಲ್ಲಿ ಯಾವುದೇ ಒಂದು ದೇವತಾ ಕಾರ್ಯದಲ್ಲಿ ಭಾಗಿಕೊಳ್ಬೇಕಾದ್ರೆ ಅದಕ್ಕೆ ಒಂದು ಭಾಗಿಬೇಕು. ನಿಮ್ಮಂಥ ಒಂದು ಆಚಾರ್ಯರಲ್ಲಿ ಸೇವೆ ಮಾಡಿದ್ದಾರೆ, ಸತೀಶ್ ಕುಂಪಲಂತರವರಲ್ಲಿ ಸೇವೆ ಮಾಡಿದ್ದಾರೆ. ಇಲ್ಲಿ 28 ವರ್ಷದಿಂದ ಒಂದೇ ರೀತಿಯಲ್ಲಿ ಕಾರ್ಯಕ್ರಮವನ್ನು ಬೇರೆ ಬೇರೆ ರೀತಿಯಲ್ಲಿ ಚಂದ ರೀತಿಯಲ್ಲಿ ಮಾಡಿ ಎಲ್ಲರಿಗೂ ಇಲ್ಲಿ ಒಟ್ಟು ಕರ್ಕೊಂಡು ಹೋಗ್ತಾ ಇದ್ದೀರಿ. ಇಂಥ ಕಾರ್ಯಕ್ರಮಕ್ಕೆ ನನಗೆ ಒಂದು ಇಲ್ಲಿ ಗೌರವ ಸಿಕ್ಕಿದ್ದಕ್ಕೆ ನಾನು ಆಭಾರಿಯಾಗಿದ್ದೇನೆ. ನಿಮ್ಮ ಮುಂದಿನ ಆ ಜಾಗದ ಬಿಲ್ಡಿಂಗ್ ಆಗುವಾಗ ನನ್ನಿಂದ ಎಷ್ಟು ಕಿರು ಕಾಣಿಕೆ ಕೊಡ್ಲಿಕ್ಕಾಗ್ತದೆ ಕೊಟ್ಟು ನಾನು ನಿಮ್ಮೊಟ್ಟಿಗೆ ಸಹಕರಿಸ್ತೇನೆ. ಆದರೆ ಕುಂಪಲವೆಂಬ ಜಾಗ ಉಂಟು ಹೇಳಿ ನನಗೆ ಗೊತ್ತಿರಲಿಲ್ಲ. ಸತೀಶ್ ಕುಂಪಲರದು ಅಡ್ಡ ಹೆಸರಲ್ಲಿ ನೆನೆಸಿದೆ. ಆದರೆ ಇದು ಊರಿನ ಹೆಸರಲ್ಲಿಯೇ ನೀವು ಇಷ್ಟು ದೊಡ್ಡ ಜನ ಆಗಿದ್ದೀರಿ. ಹಾಗೆ ಬರುವಾಗ ಅಲ್ಲಿಂದ ಇಲ್ಲಿವರೆಗೆ ನೋಡ್ತಾ ಬಂದೆ, ಎಲ್ಲರ ಹೆಸರಲ್ಲಿ ಕುಂಪಲ ಇರ್ತದೆ. ಒಬ್ಬರೇ ಕುಂಪಲ ಅಲ್ಲ, ಇಡೀ ಊರೇ ಈ ಊರಿನ ಹೆಸರು ಹಾಗೆ ಜೀವನ ನಡೆಸ್ತಾ ಇದ್ದೀರಿ. ಅದಕ್ಕೆ ಕಾರಣ ಈ ಬಾಲಕೃಷ್ಣ, ಈ ಶ್ರೀಕೃಷ್ಣ ಪರಮಾತ್ಮ ಇರ್ಬೋದು. ಹಾಗಾಗಿ ಎಲ್ಲರಿಗೂ ವಂದಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದ. ಎಲ್ಲ ಶ್ರೀಕೃಷ್ಣ ಜನ್ಮಾಷ್ಟಮಿ ಬೊಕ್ಕ ಸ್ವತಂತ್ರೋತ್ಸವದ ಶುಭಾಶಯವನ್ನು ಇನ್ನೇನು ಈ ಉದ್ಘಾಟನಾ ಸಮಾರಂಭದ ಪಾಲ್ಪಡೆಯ ಅವಕಾಶ ಬಂದುಕೊಂಡ ಸತೀಶ್ ಕುಂಪಲ ಬೊಕ್ಕ ಮಾತಾ ಸದಸ್ಯರಿಂದ ವಂದನೆ ಬಂದು ನಾವು ಮಾತೆಲ್ಲ ಆ ಕೃಷ್ಣದೇವಿಗಳು ಆಯುರಾರೋಗ್ಯ ಐಶ್ವರ್ಯ ಸಕಲ ಇಷ್ಟಾರ್ಥದ ಈಡೇರಿಸುವ ಬಂದು 2 ಪಾತ್ರ ಬರ್ತಾರೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನು ಕೋರುತ್ತಾ ಇಲ್ಲಿ ನಡೆಯುತ್ತಿರುವಂತಹ ಎಲ್ಲ ಕಾರ್ಯಕ್ರಮವು ಯಶಸ್ವಿಯಾಗಲಿ, ನಮ್ಮಲ್ಲಿ ನೆಮ್ಮದಿ ನೆಲೆಸಲಿ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನಗೊಂದು ಆಹ್ವಾನ ಕೊಟ್ಟರು ಸತೀಶ್ ಕುಂಪಲ್ ಅವರು. ಅವ್ರ ಮನೆಗೆ ಬಂದು ಹೇಳಿದರು, ತುಂಬ ಖುಷಿಯಾಯಿತು. ಅವರ ಜೊತೆಗೆ ಶಾರದಾದಲ್ಲಿ ಆಯುರ್ವೇದ ಕಾಲೇಜಲ್ಲಿ ಪ್ರಾಂಶುಪಾಲ್ ಆಗಿದ್ದ ಅಲ್ಲಿಂದ ನನಗೆ ಅವರ ಪರಿಚಯ ಇದೆ. ಹಲವು ಬಾರಿ ಅವರು ಚಿಕಿತ್ಸೆಗೆ ಬರ್ತಾ ಇದ್ದರು. ಹಾಗಾಗಿ ನನಗೆ ಉತ್ತಮ ಪರಿಚಯ. ಮತ್ತು ವೈದ್ಯಕೀಯ ಪ್ರಕೋಷ್ಠ BJPಯ ಜಿಲ್ಲಾ ಸಂಚಾಲಕನಾಗಿ ನನಗೊಂದು ಮಹತ್ವದ ಒಂದು ಜವಾಬ್ದಾರಿಯನ್ನು ಅವರು ಕೊಟ್ಟಿದ್ದಾರೆ.
ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಮತ್ತು ಮುಂದೆಯೂ ನಡೆಯುವಂತಹ ಎಲ್ಲ ಕಟ್ಟಡ ನಿರ್ಮಾಣವಾಗಲಿ ಯಾವುದೇ ಮುಂದಿನ ಯೋಜನೆಗಳು ಯಶಸ್ವಿಯಾಗಿ ಸಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅಧಿಕೃತ ಉದ್ಘಾಟನೆ ಯೋಜಿ ಬಲ್ಲೆ ಬಾಲಕೃಷ್ಣ ಮಂದಿರದ ಬಾಲಕೃಷ್ಣ ದೇವರ ಪಾದ ಮುದ್ದೆ ಪುನಚನ ತೊಡಲ ಘಟ್ಟದ ನನ್ನ ದೀಪದ ಜನಾಧಿಕಾರಿ ಪುನಚನ ನಿರಿದೀಪನ ಹಲವ ಮೂಲಕ ಈಗ 28ನೇ ವರ್ಷದ ಕುಂಭಲಾಷ್ಟಮೋತ್ಸವಕ್ಕೆ ಅಧಿಕೃತ ಚಾಲನೆ ಕೊಡಬೇಕಾದಂತೆ ರವಿ ಗಣೇಶ್ ಮೊಗರ ಸಂಚಾಲಕರು ವೇದಿಕೆ ಪ್ರಕೋಷ್ಠ ಶ್ರೀನಿವಾಸ್ ಶೆಟ್ಟಿ ಪಾಲಕರು ಪ್ರವೀಣ್ ಶೆಟ್ಟಿ ಪ್ರಕಾಶ್ ಶಾಪ್ ಮಂಗಳೂರು ಡಾಕ್ಟರ್ ರಾಮಕೃಷ್ಣ ಶೆಟ್ಟಿ ಶಾಂತಾ ಆರ್ ಶೆಟ್ಟಿ ರಕ್ಷಾ ಕ್ಲಿನಿಕ್ ತೊಂಕೊಟ್ಟು ಸಂದೇಶ್ ಶೆಟ್ಟಿ ನಿರ್ದೇಶಕ ತುಂಗಾರ್ ಚಿಪ್ಸ್ ಪ್ರೈವೇಟ್ ಲಿಮಿಟೆಡ್ ಸತೀಶ್ ಪೂಜಾರಿ ಭರತ್ ಕುಮಾರ್ ಪ್ರಶಾಂತ್ ನಾಯಕ್ ಮಾಧ್ಯಮ ಸೇರಿಗಳು ಈತ ನಂದದೀಪನ ಬೆಳಗಾವಿ ಈತ 28ನೇ ವರ್ಷದ ಕುಂಭಲಾಷ್ಟಮೋತ್ಸವದ ಅಧಿಕೃತ ಉದ್ಘಾಟನೆ.
ಗ್ರಾಮದ ಅಧಿಪತಿಯಾದಂಥ ಶ್ರೀ ಕ್ಷೇತ್ರ ಸ್ವಾಮಿ ಸೋಮನಾಥೇಶ್ವರ ದೇವರ ದಿವ್ಯ ಚರಣಾರವಿಂದಗಳು ಭಕ್ತಿಪೂರ್ವಕವಾದ ನಮ್ಮ ಪ್ರಥಮತವಾದಂಥ 2 ಕೈ ಜೋಡಿಸಾದ ಪ್ರಾರ್ಥನಾ ಪ್ರಯತ್ನ ಮಾಡಿಕೆ ಅಂಚದವರ ಅಲ್ಪ ಹೋದು ಪ್ರಸಾದ ಪಟ್ಟದೆ ವಿಶೇಷವಾದ ಸತ್ಸಂಧಾನಗಳು ಮಾತಾ ಕಾರ್ಯಕ್ರಮ ಕೂಡ ದೇವರೇ ನಿರ್ವಿಘ್ನಪೂರ್ಣ ನೆರವೇರಿಸುವ ಶಕ್ತಿ ದೇವರ ಅನುಗ್ರಹಿತ ಕೊಡುವಂಥ ನಮಗೆ ಒಂದು ಶಕ್ತಿ ಅಂಚೆ ಸಮಾನ ಹೊರಟು ವಿಶೇಷವಾದಂಥ ನನಗ ಶ್ರೀ ವೀರಮಾರುತಿ ವ್ಯಾಯಾಮ ಶಾಲೆ ಹಿಡ್ದು ನನಗೆ ವಿಶೇಷವಾದಂಥ ಕಲಶದ ಮೂಲಕವಾದ ಮೆರವಣಿಗೆ ಬರ್ತದೆ ಮೂಲ ಕಲಶ ಹಿಡ್ದು ವಿಶೇಷವಾದಂಥ ಮಹಾಪೂಜೆ ನೆರವೇರಿಸ ಕುರಿತು ಕಾರ್ಯಕ್ರಮ ಕೂಡ ಹಾಕುವಂತ ವಾಡಿಕೆ ಅವೇ ಪ್ರಕಾರವಾದ ಶ್ರೀ 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 ರಮಾನಂದ ಸ್ವಾಮಿಯನ್ನ ದಿವ್ಯ ನೇತೃತ್ವಡು ಶಿಲಾನ್ಯಾಸದ ಮೂಲಕವಾದ ಆ ಸಮಯಡು ಏತ ಕಷ್ಟೊಂದು ಪಡೆಯಲು ಸಾಧ್ಯ ಐತಿ ನಾನಾ ರೀತಿಯಾದಂಥ ಕಷ್ಟಗಳು ನಷ್ಟಗಳು ವೇದನೆಗಳು ದುಃಖಗಳು ಆకుండా ಇಂಡಿಯಾ ಒಗ್ಗೂಡಿ ನಾನಾ ರೀತಿಯಾದಂಥ ವ್ಯವಸ್ಥೆ ಅವೊಂದೈತಂದ್ರೆ ಯಾಕಡೆ ಸಭಾ ಕಾರ್ಯಕ್ರಮದ ಮೂಲಕವಾದ ಸದಸ್ಯನ ಬಂಡೆ ಅಂಚೆ ಸಮಯಡು ಏರ್ನ ರೀತಿಯಾದಂಥ ಎಂಚೆ ಮಲ್ಕೋಡು ಪಂಪಿತರ ಉದ್ದೇಶದ ಅವರ 5 ದೇವರ ನಡಪಾದ ಕೊಡ್ತೇನೆ ಖಂಡಿತವಾದ ಬಾಲಕೃಷ್ಣ ದೇವರ ದಿವ್ಯ ಚರಣಾರವಿದಳು ನಮ್ಮ ಎಂಚಿನ ದೇವರ ಸಂಧಾರಣ ಆರಿಕೆ ಮಲ್ಪಾರ ಐಕೆ ಮಾತ ದೇವರ ಖಂಡಿತವಾದ ನನಗೆ ಪ್ರಸಾದ ಅನುಗ್ರಹಿತ ಕೊಡ್ಬೇಕು ಖಂಡಿತವಾದ ಅಪಗ ನಮಡ ಬೋಡಾಯನೆ ಜಪನಾಡಕ ಶ್ರದ್ಧೆ ಬೋಡಾಯನೆ ಭಕ್ತಿ ಬೋಡಾಯನೆ ಭಯ ಬೋಡಾಯನೆ ಅಪಗ ಮಾತ್ರ ದೇವರ ಅನುಗ್ರಹ ಪ್ರಸಾದ ಸಿದ್ಧಿ ಮಲ್ಪಾ ಕೊಡ್ಬೇಕು ಖಂಡಿತವಾದ ಅಂಚೆ ಸಮಯ ತೊಟ್ಟು ಕೈತನ ಶ್ರೀ ಮಲಯಾಳಿ ಚಾಮುಂಡಿ ದೇವರನ್ನ ಸನ್ನಿಧಾನಡು ಕೂಡ ಪ್ರಾರ್ಥನೆ ಬಂದೊಂದು ನಿತ್ಯ ನಿರಂತರವಾದ ದೇವರ ಸಂಧಾಪನಾಡಕ ಒಂಜಿ ಈ ಸಸನ್ನಾಡು ಬಾಲಕೃಷ್ಣ ಎಕಡೆ ಬಂದಿರಾರೆ ಬಾಲಕೃಷ್ಣ ದೇವರನ್ನ ಒಂಜಿ ಪೊಟ್ಟದಲ್ಲಿದ್ದಾರಂತ ದೇವರನ್ನ ಮೂಲ ಆರಾಧನೆ ಮಂತೊಂದಿರ್ತದೆ ಅಂಚದವರ ಐನೇ ನಂಗೆ ಜ್ಯೋತಿಷಂ ಶಾಸ್ತ್ರಣ ಪ್ರತ್ಯಕ್ಷಂ ದರ್ಶನ ಪಡ್ತೇನೆ ಜ್ಯೋತಿಷ ಪ್ರಕಾರವಾದ ವಾದ ಕೆಂಡಿ ಪ್ರಕಾರವಾದ ಐನ ಸಮುದ್ರ ತೀರೋಡು ಸೋನದು ಸೋಮನಾಥ ದೇವರ ಸಂಧಾನ ಬರ್ತದೆ ಐನ ಬುಡ್ಪುಣಾದ ಸಂಕಲ್ಪ ಅಂತಾರೆ ಅಂಚದವರ ಐನ ಕೂಡ ಬುಡ್ದು ಪೋಯರ ಪೋನಾಗ ಅಲ್ಪಲ ಕೂಡ ಅಂಜಪನಾಡಗ ಒಂಜಿ ಭಾರಿ ಅಗಾಧವಾದಂತಹದ್ದು ಒಂಜಿ ನಿರ್ಮಾಣ ಅಂಡು ಇಂಜಕ್ಕೆ ನನಗ ಆ ಪೊಟನೇ ಬರ್ತದೆ ಆ ಸಸ್ಸನ್ನ ಬದಲು ಬರ್ತದೆ ದಯಕನಾಗ ಏತ ಮಹತ್ವ ಉಂಟು ಪಡೆಯಲು ಸಾಧ್ಯ ಐತಿ ಅರಿಗೆಲ್ಲ ಕೂಡ ಅಲ್ಪ ಬಹಳ ದುಃಖ ಆಗ್ತದೆ ಅಂಚೆ ಸಮಾನ ಬಂದ್ಬಿಟ್ಟು ಸರ್ವ ಭಕ್ತಾಮಾನಿಗಳ ಮಾತೆಲ್ಲ ಕೂಡ ಸಹಕಾರವಾದಂತಹದ್ದು ಅಂಚದವರ ಮಾತೆಲ್ಲ ಕೂಡ ಎಂತರೊಟ್ಟು ಗಣ್ಯ ವ್ಯಕ್ತಿಗಳಾವಡು ವಿಧಾನಸಭಾ ಕ್ಷೇತ್ರಗಳಾವಡು ಬಿಜೆಪಿ ಸದಸ್ಯರಾವಡು ಪ್ರತಿ ಊರಿಯಲ್ಲೂ ಕೂಡ ಹಂತವಾದಂಥ ಬರ್ತದೆ ಈ ಕ್ಷೇತ್ರಗಳು ಬಹಳ ಪಾಲ್ಪಡಿತರ ಉದಾಹರಣೆಗೆ ಬಹಳ ವಿಶೇಷವಾದಂತಹದ್ದು ಯಾವ ರೀತಿಯಾದಂಥ ಹೆಚ್ಚೆಚ್ಚು ನಡಪಾದ ಕೊರಬೇಕು ಪಡೆಯಲು ಸಾಧ್ಯವಾದಂತಹದ್ದು ಅಂಚದವರ ದೊಡ್ಡ ಅಷ್ಟಮಿ ಪನ್ನಾಗ ಚೌತಿ ಕರೆದ ಅಷ್ಟಮಿ ಅಸಾಧ್ಯವಾದಂತಹದ್ದು ಅಂಚೆ ಸಮಯ ದೊಡ್ಡ ಇಳಿತರೊಟ್ಟು ಅಷ್ಟಮಿ ಎಂಚ ಪನ್ನಾಗ 11 ಗಂಟೆ 47 ನಿಮಿಷದ ಬೊಕ್ಕವು ಅಷ್ಟಮಿ ತಿಥಿ ಬರ್ಕೊಂಡು ಅವಾಗ ಇಂಥ ಸಪ್ತಮಿ ತಿಥಿ ಆದುಂಟು ಈ ಸಮಯ ದೊಡ್ಡ ಎಲ್ಲದಿರೊಟ್ಟರು ಕೂಡ ರೋಹಿಣಿ ನಕ್ಷತ್ರ ತಿಕ್ಕುಡು ಪಡೆಯಲು ಅಸಾಧ್ಯವಾದಂತಹದ್ದು ದಾಯಕನಾಗ 8 ಗಂಟೆ 45 ನಿಮಿಷ ಕೂಡ ಮಾತ್ರ ಕೂಡ ಅಂಚೆ ಸಮಯ ದೊಡ್ಡ ಅಷ್ಟಮಿ ತಿಥಿ ಉಂಟು ಅಂಚದವರು ಎಲ್ಲದಿರೊಟ್ಟಿಗೆ ಪನ್ನಾಗ ಮಹಾಲಯ ಪನ್ನಾಗ ಪಿತೃಪಕ್ಷ ಆದುಕೊಂಡು ಅಂಚೆ ಸಮಾನಪುತ್ರೊಟ್ಟು ಒಗಡ ಮಲ್ಕೊಳ್ಳೋ ಕೂಡ ಆತನಿಗೆ ಸಮಾಧಾನಕಾರವಾದಂತಹ ಪಂಡಿತ ಉದ್ದೇಶದವರ ಮಾತಿನ ಕೂಡ ಸೇರೊಂದು ಇಳಿತರೊಟ್ಟು ವೈಭವದ ವಿಶೇಷವಾದ ಬಾಲಕೃಷ್ಣ ದೇವರ ಸಂಧಾನಗಳು ಮಹಾಪೂಜೆ ನೆರವೇರಿಸಬಹುದು ಇದರೊಟ್ಟು ವೈಭವದ ನಮ್ಮ ಕಾರ್ಯಕ್ರಮಗಳು ಆಟೋಟ ಸ್ಪರ್ಧಾವಳು ಧಾರ್ಮಿಕ ಕಾರ್ಯಕ್ರಮಗಳು ಸಭಾ ಕಾರ್ಯಕ್ರಮಗಳು ವಿಶೇಷವಾದಂತಹ ನಾಟಕ ಈ ಪೀಡಿತ ವೇಷಗಳು ವಿಶೇಷವಾದ ನಾಟಕ ಮೊಸರು ಕುಟುಂಬದ ವಿಶೇಷವಾದಂತಹ ನಮ್ಮ ನಾಟಕ ಒಡಿಪು ನಾಯಕನ ಸಂಕಲ್ಪಗಳು ಶೋಭಯಾತ್ರೆಗಳವರು ಏನನ್ನು ಕೂಡ ಮುಂದುವರೆದ ನಮ್ಮ ಮಾತನ್ನು ಕೂಡ ದೇವರೇ ಯಾವ ರೀತಿಯಾದ ನಾವು ಇಡೀ ಹೂವನ್ನಡ ದೇವರಾಗಿರೋದು ಶ್ರೀಕೃಷ್ಣ ಪರಮಾತ್ಮ ಬರ್ತೀರ ಅಂತೆ ನಮ್ಮ ಮಾತನ್ನು ಕೂಡ ದೇವರ ಆಶೀರ್ವಾದ ಪಡೆದುಕೊಂಡು ಹಾಗಾಗಿ ಸಕಲ ಸೌಭಾಗ್ಯದ ಶ್ರೀ ಬಾಲಕೃಷ್ಣ ದೇವರ ವಿಶೇಷವಾದ ಗಣದೇವರ ಸಮಸ್ತ ಸರ್ಕಾರಿ ಪ್ರಾರಂಭ ಪ್ರಾರ್ಥನೆ ಶ್ರೀದೇವರ ಮಾಲಾವಿಂದಕ್ಕೆ ಗೋವಿಂದಾರಿ ಗೋವಿಂದ ಕುಂಭಾಷ್ಟಮಿ 2 ಸಾರಿ ತಿರುಗಿ ಕಾರ್ಯಕ್ರಮ ಅಸ್ತ್ರ ರೂಪದ ಸಿಇಒ ಐನಂಚಿನ ಲಾಂಚ್
ಲಂಚುಲಾಲ್ KS ಅಮೌಂಟ್ ಬಂದದ್ದು ಸೇರೊಂದೇಳು ಇಲ್ಲಿ ಅತಿಥಿಗೆ ಬಂದು ಲಂಚುಲಾಲ್ KS ಅಸ್ತ್ರ ಗ್ರೂಪದ CEO ಅವರಿಗೆ ಆತ್ಮೀಯವಾದ ಸ್ವಾಗತ. ಅಂಚಿನ APC ಪಕ್ಕೊಟ್ಟು ತೊಂಬರದ ಅಧ್ಯಕ್ಷೆ ಮಗಳು APC ತೊಂಬರದ ಅಧ್ಯಕ್ಷರು ಪದಾಧಿಕಾರಿಗಳು ಬೇರೆ ಆತ್ಮೀಯ ಸ್ವಾಗತ. ಅವರ ಬರ್ತಡೇ ಬಿಲಿಗಳು ಕೃಷ್ಣ ಆಗರಡೆ SKB ಟೈಗರ್ಸ್ ಮುನ್ನ ಇದರ ಮಧ್ಯದಲ್ಲಿ ಅವರು ಚಾತಿನಲ್ಲಿ ಒಂದು SKB ಟೈಗರ್ಸ್ ದ ಬಿಲಿಗಳು ಮಾತೆಲ್ಲ ಚಾತಿನಲ್ಲಿ ಜಿಲ್ಲೆ ಮಾಡಿದ್ರು ಅಂತ. ಲಂಚುಲಾಲ್ KS ಅಸ್ತ್ರ ಗ್ರೂಪದ CEO ಅಸ್ತ್ರ ಗ್ರೂಪ್ಗಳ ಬೆಳೆದ ಜಾಗತಿಕ ಮಟ್ಟದ ಒಂದು ಪುನರ್ಬೆಳೆಸಿದ ಅಸ್ತ್ರ ಸಂಸ್ಥೆ. ಆ ಸಂಸ್ಥೆ ಕಿಂಗೆ ಪ್ರಯಾಣ ಉಂಟು ಮಾಡುವ ಮೂಲಕ every ಜನಕ್ಕೆ ಉದ್ಯೋಗದ ಸ್ಥಾನ ಉತ್ತರಿಸಿದ ಲಂಚುಲಾಲ್ KS ಮೇರೆಗೆ ಬಾಲಕೃಷ್ಣ ಮಂದಿರ, ಬಾಲಕೃಷ್ಣ ಮಹಿಳಾ ಸಮಿತಿ, ಕೃಷ್ಣ ಜನ್ಮಾಷ್ಟಮಿ ಸಮಿತಿ ಮಾಧ್ಯಮದವರಿಗೆ ಆತ್ಮೀಯ ಸ್ವಾಗತ ಬಂದದ್ದು. ಮಂದಿರದ ಅಧ್ಯಕ್ಷರ ಸತೀಶ್ ಅಂತೆ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಶಾಲದ ಗೌರವಗಳು ಲಂಚುಲಾಲ್ KS ಬಂದವರು. ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಅಷ್ಟೇ ಬೈದಿನ ನಂತರ ನಮ್ಮ ಸಂಪ್ರದಾಯದ ರಾಷ್ಟ್ರದ ಪರಮೋಚ್ಚ ಸಂಕೇತವೈನಂಚಿನ ತ್ರಿವರ್ಣ ಧ್ವಜನ ರಾಷ್ಟ್ರ ಧ್ವಜಾರೋಹಣ ಮೂಲಕ ಇಲ್ಲಿ ತಾಯಿ ಬಾಲಕೃಷ್ಣ ಮಂದಿರದ ಸ್ವಾತಂತ್ರ್ಯ ದಿನಾಚರಣೆಯಲ್ಲ ಕುಂಪಲಾಷ್ಟಮಿದ ಒಟ್ಟು ಆಚರಣೆ ಮಲ್ಪನ ಬೆಲೆಗಟ್ಟಿದೆ. ತ್ರಿವರ್ಣ ಧ್ವಜನ ಅರ್ಣಾವಳಿಸಿದ ಕಾರ್ಯಕ್ರಮ ಸೇರಿದು ಈ ಕಾರ್ಯಕ್ರಮ ತ್ರಿವರ್ಣ ಧ್ವಜನ ಅರ್ಣಾವಳಿಸಿನ ಒಂದು ಭಾಗ್ಯ ನಮ್ಮ ಲಂಚುಲಾಲ್ KS ತೆಗೆದು ದಯಗೊಂಡ ರಾಷ್ಟ್ರನೇ ನಮ್ಮ ಪರಮೋಚ್ಚ ಜನ್ಮ ರಾಷ್ಟ್ರ ನಮ್ಮ ಮುಖ್ಯ ಅಚ್ಚರದ ರಾಷ್ಟ್ರಧ್ವಜನ ಬಾಲಕೃಷ್ಣ ಮಂದಿರದ ಈ ದೇವೇಂದ್ರ ಭಾಗದ ಎದುರು ರಾಷ್ಟ್ರಧ್ವಜನ ತ್ರಿವರ್ಣ ಧ್ವಜನ ಅರಳವನ ಮೂಲಕ ಕಾರ್ಯಕ್ರಮದ ಶುಭ ಆರಂಭಗೊಂಡು ಪಡೆದು ಲಂಚುಲಾಲ್ KS ಅಂದರೆ पंजाब सिंध गुजरात मराठा द्राविड़ उत्कल बंगा
ದಸರಾ ಎದುರುಗಲ್ಲಿ Jai Saraswati Namo
ನೋಡಿದಿರಿ
Krishna
Amen.
ಮಾಯ ಮಾಡಿ ಮತ್ತೆ ಮಾಯ
Thank you.